ಆತ್ಮೀಯ ಪುಸಕುರಲ್ ವೀಕ್ಷಕ ಬಂಧುಗಳೇ, ಬೆಳಕಿನ ಹಬ್ಬ ದೀಪಾವಳಿ, ಬಣ್ಣಗಳ ಹಬ್ಬ ದೀಪಾವಳಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಗೆಲ್ಲಲು. ಎಲ್ಲ ಪುಸಕುರಲ್ನ ವೀಕ್ಷಕ ಬಾಂಧವರಿಗೆ ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಿಮ್ಮ ಮನೆ ಮನಸ್ಸುಗಳು ಬೆಳಗಲಿ, ನಿಮ್ಮ ಕುಟುಂಬಕ್ಕೆ ದೀಪಾವಳಿಯ ಹಬ್ಬ ಹೊಸ ರಂಗು ತರಲಿ, ಹೊಸ ಬೆಳಕನ್ನು, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಎಂದು ಪುಸಕುರಲ್ ಬಳಗದ ವತಿಯಿಂದ ಎಲ್ಲರೂ ಹಾರೈಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವದ ಶುಭ ದಿನದ ಈ ದಿನದ ನಮ್ಮ ಸಾಧಕರು ಕಾರ್ಯಕ್ರಮದ ವಿಶೇಷ ಅತಿಥಿಯನ್ನು ನಮ್ಮ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ರಾತ್ರಿ ಹಗಲು ಸೇವೆಯನ್ನು ನೀಡಿದ ಒಬ್ಬ ವೀರ ಯೋಧನ ಪರಿಚಯದ ಮೂಲಕ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ. ನಮಸ್ಕಾರ ಬಂಧುಗಳೇ. ಆತ್ಮೀಯ ಪುಸಕುರಲ್ ವೀಕ್ಷಕ ಬಾಂಧುಗಳೇ, ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು ಈ ವಾರದ ಸಂಚಿಕೆಯಲ್ಲಿ ನಮ್ಮ ಜೊತೆ ದೀಪಾವಳಿ ಸಂಭ್ರಮವನ್ನು ಆಚರಿಸುವುದರ ಮೂಲಕ ದೀಪಾವಳಿಯ ವಿಶೇಷ ಅತಿಥಿಯಾಗಿ, ಕರ್ನಾಟಕ ರಾಜ್ಯೋತ್ಸವದ ವಿಶೇಷ ಅತಿಥಿಯಾಗಿ ನಾವೆಲ್ಲರೂ ಕೂಡ ಚಿಂತೆ ಇದ್ದರೂ ಇಲ್ಲದಿದ್ದರೂ ಕೂಡ ನಿದ್ದೆಯಲ್ಲಿ ಜಾರಿರುವಾಗ ನಮ್ಮ ದೇಶವನ್ನು ಕಾಯುತ್ತಾ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂತಹ ವೀರ ಯೋಧರಿಗೆ ಎಲ್ಲರಿಗೂ ಈ ಸಂಚಿಕೆಯನ್ನು ಅರ್ಪಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೂರಿನ ನಮ್ಮ ಸಾಧಕರಾದಂತಹ ಸನ್ಮಾನ್ಯ ಶ್ರೀ ವೆಂಕಟೇಶ್ ಕುಂಪಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ವಿಶೇಷ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ನಮಸ್ಕಾರ ವೆಂಕಟೇಶ್ ಅಣ್ಣ. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ದೇಶವನ್ನು ಕಾಯುವಂಥ ವೀರ ಯೋಧರು ತನ್ನ ಮನೆ, ತನ್ನ ಕುಟುಂಬ, ತನ್ನ ಸ್ನೇಹಿತರು, ತನ್ನ ಬಂಧು ಬಳಗ, ತನ್ನ ಕನಸುಗಳನ್ನೆಲ್ಲ ಬಿಟ್ಟು ಬಹುಶಃ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡೋದರ ಜೊತೆಗೆ ಕಣ್ಣಿಗೆ ಎಣ್ಣೆ ಬಿಟ್ಟು ರಾತ್ರಿ ಹಗಲೆನ್ನದೆ ದೇಶದ ಗಡಿಯಲ್ಲಿ ಚಳಿಯ ಕೊರೆಯುವ ಚಳಿಯಂತಹ ಒಂದು ಪ್ರದೇಶದಲ್ಲಿ ಇದ್ಕೊಂಡು ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ. ಅಂಥ ಒಂದು ಸೇನೆಯಲ್ಲಿದ್ಕೊಂಡು 26 ವರ್ಷಗಳ ಅವಿರತ ಪರಿಶ್ರಮದ ಪ್ರತಿಫಲವಾಗಿ ಇವತ್ತು ನಿವೃತ್ತರಾಗಿ ಸಂತೃಪ್ತಿಯ ಬದುಕನ್ನು ನಡೆಸ್ತಾ ಇದ್ದಾರೆ ನಮ್ಮ ವೆಂಕಟೇಶ್ ಕುಂಪಲ್ ಅವರು. ಅವರ ನಗುಮುಖದ ಸ್ವಾಗತದೊಂದಿಗೆ ಅವರ ಮನೆ, ಅವರ ಕುಟುಂಬ, ಅವರ ವೃತ್ತಿ ಜೀವನ, ಅವರ ಎಲ್ಲ ವಿಚಾರಗಳನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ವಿಶೇಷವಾದಂಥ ವಿಶೇಷ ಅತಿಥಿ, ಒಬ್ಬ ವೀರ ಯೋಧನನ್ನು ದೀಪಾವಳಿ ಸಂಭ್ರಮದಲ್ಲಿ ಹೇಗೆ ಪ್ರಧಾನಮಂತ್ರಿಗಳು ಇಡೀ ನಮ್ಮ ದೇಶದ ಯೋಧರ ಜೊತೆ ಆಚರಿಸ್ತಾರ, ಪುಸಕುರಲ್ ಮಾಧ್ಯಮ ಕೂಡ ಈ ವಾರದ ವಿಶೇಷ ಅತಿಥಿಯಾಗಿ ಒಬ್ಬ ವೀರ ಯೋಧನನ್ನು ಸಂದರ್ಶನ ಮಾಡಿ ಅವರ ಬದುಕಿನ ಪಯಣವನ್ನು ತಿಳಿಯುವಂತಹ ಸಾಹಸಕ್ಕೆ ಕೈ ಹಾಕಿದೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ನಮನಗಳು. ನಮ್ಮನ್ನು ಸದಾ ಆಶೀರ್ವಾದಿಸುವಂಥ ನಿಮಗೆ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ ವೆಂಕಟೇಶ ಕುಂಪಲ್ ಅವರ ಜೊತೆ ಒಂದಿಷ್ಟು ಮಾತಾಡೋಣವೇ? ಅಣ್ಣ ನಮಸ್ಕಾರ. ನಮಸ್ಕಾರ. ತಮಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಮತ್ತು ವಿಶೇಷವಾಗಿ ಇವತ್ತು ಕನ್ನಡ ರಾಜ್ಯೋತ್ಸವದಂದೇ ನಮ್ಮ ಈ ಸಂಚಿಕೆ, ಈ ವಾರದ ವಿಶೇಷ ಕಾರ್ಯಕ್ರಮ ಸಮರ್ಪಣೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ತಾವು ನಮ್ಮ ಜೊತೆ ಇದ್ದೀರಾ. ನಿಮಗೆ ಶುಭಾಶಯಗಳನ್ನು ತಿಳಿಸುತ್ತಾ ವೆಂಕಟೇಶ್ ಅಣ್ಣ, ವೆಂಕಟೇಶ ಕುಂಪಲ್ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಆರ್ಮಿಯ ಅಥವಾ ಏನಾದರೂ ನಮ್ಮ ದೇಶದ ಕಾರ್ಗಿಲ್ ಸಂಭ್ರಮಾಚರಣೆ ಇರ್ಬೋದು, ಅಥವಾ ಆರ್ಮಿಗೆ ಸಂಬಂಧಪಟ್ಟ ಏನೇ ಇದ್ರೂ ಕೂಡ ಮೊದಲೋಗಿ ನಾವು ವೆಂಕಟೇಶ್ ಅಣ್ಣನ ಹತ್ರ ಮಾತಾಡುವ ಅಂತ. ಅದೇ ರೀತಿ ನಮ್ಮ ಸಂಚಿಕೆಯಲ್ಲಿ 3 ವಾರಗಳಲ್ಲಿ ನಾವು ವಿಶೇಷ ಮಹಿಳಾ ಸಾಧಕರನ್ನು ಅವರನ್ನೆಲ್ಲ ಗುರುತಿಸಿದ್ದೇವೆ. ಆದರೆ ಈ ಸಂಚಿಕೆ ದೀಪಾವಳಿ ನಮಗೆ ಹೇಗೆ ಹಬ್ಬ ಮತ್ತು ಹೊಸ ಹುರುಪನ್ನು ಕೊಡುತ್ತಾ, ನಾವೆಲ್ಲ ಚಿರನಿದ್ರೆಯಲ್ಲಿರುವಾಗ ನಾವೆಲ್ಲ ಸಂತೋಷದಿಂದ ನಮ್ಮ ಜೀವನ ನಡೆಸಬೇಕಿದ್ರೆ 26 ವರ್ಷಗಳ ನಿರಂತರ ನೀವು ಸೇನೆಯಲ್ಲಿ ಇದ್ಕೊಂಡು ತಮ್ಮ ಕುಟುಂಬವನ್ನು, ತಮ್ಮ ಸ್ನೇಹಿತರನ್ನೆಲ್ಲರನ್ನ ಬ್ಯಾಲೆನ್ಸ್ ಮಾಡುತ್ತಾ, ಯಾಕಂದರೆ ಯೋಧ ಅಂತ ಹೇಳಿದರೆ ಅವನು ಈ ನಿದ್ದೆಯಲ್ಲಿ ಕೂಡ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವ ಅಂಥ ಒಬ್ಬ ವೆಂಕಟೇಶ್ ಅಣ್ಣನ ಕನಸು ಹೇಗಿತ್ತು, ಬಾಲ್ಯ ಹೇಗಿತ್ತು, ಬಾಲ್ಯದಲ್ಲೇ ತಾನು ಸೇನೆ ಸೇರಬೇಕೆಂಬ ಕನಸಿತ್ತ, ನಿಮ್ಮ ಯೌವನದ ದಿನಗಳು ಹೇಗಿತ್ತು, ಮತ್ತು ನಿಮ್ಮ ಈ ಒಂದು ಕನಸು ನನಸಾಗಲಿಕ್ಕೆ ನೀವೇನೆಲ್ಲ ಕಷ್ಟಪಟ್ರಿ, ಏನೆಲ್ಲ ತ್ಯಾಗ ಮಾಡಿದ್ರಿ, ಅದಕ್ಕೆ ಮುಂಚಿತವಾಗಿ ನಿಮ್ಮ ಬಾಲ್ಯದ ಕನಸುಗಳು ಮತ್ತು ಒಂದಿಷ್ಟು ನೆನಪುಗಳನ್ನು ಕೆದಕ್ತಾ ಇದ್ದೇವೆ. ಹೇಗಿತ್ತು ವೆಂಕಟೇಶ್ ಕುಂಪಲ್ ಅವರೇ ನಿಮ್ಮ ಬಾಲ್ಯ? ಮತ್ತು ಮೊದಲನೇದಾಗಿ ಪುಸಕುರಲಿನ ವೀಕ್ಷಕರಿಗೆ ನಮಸ್ಕಾರಗಳು, ಹಾಗೂ ವಿಶೇಷವಾಗಿ ದೀಪಾವಳಿ ಹಬ್ಬ ಹಾಗೂ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಶುಭಾಶಯಗಳನ್ನು ಹೇಳುತ್ತಾ, ಹಾಗೂ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅದರದ್ದು ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ,
ನಮಗಿವತ್ತು ತುಂಬ ಖುಷಿ, ಏನು ನಾವು ಸೇನೆಯಲ್ಲಿ ಕೆಲಸ ಮಾಡಿದ್ದೇವೆ, ಒಂದು ವಿಶೇಷ ಅತಿಥಿಯಾಗಿ ಅದು ದೀಪಾವಳಿ ಸಂಭ್ರಮಾಚರಣೆಯಲ್ಲಿ ನಮ್ಮನ್ನು ಅತಿಥಿಯಾಗಿ ನೀವು ಹೊಸಕೊರಳಿನ ಬಳಗ ನಮ್ಮನ್ನು ಕರೆದಿದ್ದೀರಿ, ಇನ್ವೈಟ್ ಮಾಡಿದ್ದೀರಿ. ಹಾಗಾಗಿ ನಮಗೆ ತುಂಬ ಖುಷಿ. ಹಾಗಾಗಿ ನಮ್ಮ ಬಾಲ್ಯದ ಜೀವನದ ಬಗ್ಗೆ ಹೇಳೋದಾದರೆ ಫಸ್ಟ್ ನಾವು ಹೋಗೋದು ಸ್ಕೂಲಿಂಗ್, ನಮ್ಮ ಸ್ಕೂಲ್ ಡೇಸ್ ಹೇಗಿತ್ತು ಅಂತ ಹೇಳುವ ವಿಚಾರ. ಹಾಗಾಗಿ ನಾವು ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಅಂದರೆ 1ರಿಂದ 7ನೇ ತರಗತಿವರೆಗೆ ನಾವು ಕೋಟೆಕಾರು ಹೈಯರ್ ಪ್ರೈಮರಿ ಸ್ಕೂಲ್ ಇಲ್ಲಿ ಕೋಟೆಕಾರಲ್ಲಿ ನಾವು ಶಾಲೆಯನ್ನು ಮಾಡಿದ್ದೇವೆ. ಆಮೇಲೆ 8 to 10 ನಮ್ಮ ತುಂಬ ಹೆಮ್ಮೆಯ ಆನಂದಾಶ್ರಮ ಹೈಸ್ಕೂಲ್, ಅದು ಎಲ್ಲರಿಗೆ ಪರಿಚಯ. ಆಮೇಲೆ ನಮ್ಮ PUC ಬದ್ರಿಯಾ ಜೂನಿಯರ್ ಕಾಲೇಜಲ್ಲಿ ನಾನು PUC ಮಾಡಿದ್ದೇನೆ. ಆಮೇಲೆ ಕಾಲೇಜ್ ಕೆನರಾ ಕಾಲೇಜ್ ಮ್ಯಾಂಗ್ಳೂರು, ಅದರಲ್ಲಿ ನಾನು BA ಗ್ರ್ಯಾಜುಯೇಟ್ ಆಗಿ ಕಲ್ತಿದ್ದೇನೆ. ಹೇಗಿತ್ತು ನಿಮ್ಮ ಬಾಲ್ಯದ ಕಾಲೇಜಿನ ದಿನಗಳೆಲ್ಲ? ಅವಾಗೆಲ್ಲ ಮೇಡಮ್ ಏನು ಹೇಳಿ, ಅವಾಗೆಲ್ಲ 45 ವರ್ಷ ಮೊದಲು ಶಾಲೆ ಕಲಿಯುವುದಂತ ಹೇಳಿದರೆ ಆವಾಗ ನಿಮ್ಗೆ ಗೊತ್ತಿದ್ದ ಹಾಗೆ ಏನು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಏನಿಲ್ಲ. ಆಗ ನಮ್ಮ ಮನೆ ಕುಂಪಲದಲ್ಲೇ ಇತ್ತು. ಕುಂಪಲದಿಂದ ಬೈ ವಾಕ್ ನಾವು ಶಾಲೆಗೆ ಹೋಗಿ, ಕೋಟೆಕಾರ್ನವರೆಗೆ ಶಾಲೆಗೆ ಹೋಗಿ ಅಲ್ಲಿ ಕಲಿತಿದ್ದೇವೆ. ಆಮೇಲೆ ಆನಂದಾಶ್ರಮಕ್ಕೆ ಹೋಗುವಾಗ ಬೈ ವಾಕ್ ಹೋಗಿ ನಡ್ಕೊಂಡು ಹೋಗಿ ನಾವು ಅಲ್ಲಿ ಶಾಲೆಯನ್ನು ಕಲಿತಿದ್ದೆವು. ಆದರೂ ಅದು ಹೇಗೆ ಇರಲಿ, ಆಗಿನ ಜೀವನ, ಆಗಿನ ಫ್ರೆಂಡ್ಶಿಪ್ಪು, ಆಗಿನ ಆವತ್ತಿನೆಲ್ಲ ಅಟ್ಮಾಸ್ಫಿಯರ್ ಅದೊಂದು ಮಜವೇ ಬೇರೆ, ಈಗಿದ ಒಂದು ಮಜವೇ ಬೇರೆ. ಆಗ ನಮಗೆ ಬಡತನ ಇದ್ದರೂ ಶಾಲೆಗೆ ಕಲಿಯುವುದು ಕಷ್ಟ ಆದರೂ ಅದರಲ್ಲಿ ಎಲ್ಲ ಒಂದು ಸುಖ ಇತ್ತು. ಆ ರೀತಿ ಶಾಲೆ ಕಲೀಲಿಕ್ಕೆ ಆನಂದಾಶ್ರಮ ಶಾಲೆ ಅಂತ ಹೇಳಿದರೆ ಅದು ನಮಗೆ ಮರೆಯಲಾಗದ. ಯಾಕಂದರೆ ನಾವು ಪ್ರೌಢಾವಸ್ಥೆಯಲ್ಲಿ ಬರುವಂತಹ ಒಂದು ಜೀವನ, ಯಾವುದು 8ರಿಂದ 10ನೇ ಕ್ಲಾಸ್ನವರೆಗೆ ನಮ್ಮದೆಲ್ಲ ಕನಸಿರ್ತದೆ. ಯಾಕಂದರೆ ನಮ್ಮದು 1980s ನಾನು 10th ಕಂಪ್ಲೀಟ್ ಮಾಡಿದ್ದೇನೆ ಆನಂದಾಶ್ರಮಲ್ಲಿ. ನಾವು ಖುಷಿಯ ವಿಷಯ ಏನಂತ ಹೇಳಿದರೆ, ಆವತ್ತು ನಾವು 1980s ಆನಂದಾಶ್ರಮದಲ್ಲಿ 10th ಮಾಡಿದ್ರು. ನಾವು ಇಷ್ಟರವರೆಗೆ ಅದರಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಜೋಡಣೆಯಲ್ಲಿ ಇದ್ದೇವೆ. ಈಗಲೂ ನಮ್ಮ ಎಲ್ಲ ಫ್ರೆಂಡ್ಸನ್ನು ನೋಡುವಾಗ ನಾವು ಮೊನ್ನೆ ಮೀಟಿಂಗ್ ಇತ್ತು ನಮ್ಮದು, ಏಕೆಂದರೆ ನಾವು ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಈಗ ಶತಮಾನವನ್ನ ಕಂಡಿರುವಂತಹ ಶಾಲೆಗೆ ಹೌದು, ಅದು ಅಂಥದ್ದಲ್ಲಿ ಅವರೆಲ್ಲ ಫ್ರೆಂಡ್ಸ್ ಅಂದರೆ ಒಂದೇ ಬೆಂಚಲ್ಲಿ ಕೂತ್ಕೊಂಡು ಒಟ್ಟಿಗೆ ನಾವು ಜಗಳ ಆಡಿಕೊಂಡು ಒಟ್ಟಿಗೆ ಪ್ರೀತಿ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಇದ್ದವರೇ ಎಷ್ಟು ವರ್ಷದ ನಂತರವೂ ಸಿಗುವುದಂತ ಹೇಳಿದರೆ ಅದು ಮನಸ್ಸಿಗೊಂದು ಖುಷಿ. ಹಾಗಾಗಿ ಆನಂದಾಶ್ರಮ ಅಂತ ಹೇಳಿದರೆ ಅಲ್ಲಿಯ ಶಿಸ್ತು, ಅಲ್ಲಿಯ ಎಲ್ಲ ಒಂದು ನಾವು ಏನು ಶಾಲೆ ಕಲ್ತಿದ್ದೇವೆ ಅದರದ್ದೇ ಏನೋ ಪ್ರೇರಣೆ ಆಗಿರ್ಬೋದು. ನಾನು ಇವತ್ತು ಆರ್ಮಿಯಲ್ಲಿ ಕೆಲಸ ಮಾಡಿ ಏನೋ ಇವತ್ತೊಂದು ಸೆಟ್ಲ್ ಆಗಿದೆ ಅಂತ ಹೇಳಿದರೆ ನನ್ನ ಫೌಂಡೇಶನ್ ಸ್ಟ್ರಾಂಗ್ ಇತ್ತು. ಖಂಡಿತ ಆನಂದಾಶ್ರಮವನ್ನು ಮರೀಲಿಕ್ಕಿಲ್ಲ. ಹಾಗೆ ಆಮೇಲೆ ನಾವು ನೆಕ್ಸ್ಟ್ ಇಲ್ಲಿಂದ ಮಂಗಳೂರಿಗೆ ಹೋಗೋದಂತ ಹೇಳಿದರೆ ಆವಾಗ ತುಂಬ ಕಷ್ಟ. ಇವನ್ನು ಬಸ್ಸಿನ ಪ್ರಯಾಣವೂ ಕಷ್ಟ, ಬಸ್ಸಿನ ಟಿಕೆಟು ಕಷ್ಟ. ಹಾಗಾಗಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅದನ್ನು ನಾವು ಅಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಬದ್ರಿಯಾ ಜೂನಿಯರ್ ಕಾಲೇಜ್ ನಂದೇ ಫಸ್ಟ್ ಬ್ಯಾಚ್ ಆಗ ಫಸ್ಟ್ ಬ್ಯಾಚ್ ಆರ್ಟ್ಸಲ್ಲಿ. ಆಮೇಲೆ ನನಗೆ ಆವಾಗ ಆಸೆ ಇತ್ತು, ಎಷ್ಟು ಕಷ್ಟ ಆದರೂ ಎಜುಕೇಷನ್ ಒಂದು ಬೇಕು. ಹಾಗೂ ನಮ್ಮ ತಂದೆ ತಾಯಿಯವರಿಗೆ ಇವತ್ತು ಮಕ್ಕಳಿಗೆ ನಮಗೆ ಎಷ್ಟು ಕಷ್ಟ ಆದರೂ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತುಂಬ ಕಷ್ಟದಲ್ಲಿ ನಮಗೆ ಸಾಕಿ ಸಲಹಿ ಎಜುಕೇಷನ್ ಕೊಟ್ಟಿದ್ದಾರೆ. ನಾನು BA ಅವತ್ತು ತುಂಬ ಕಷ್ಟದಲ್ಲೇ ಮಾಡಿದ್ದು. ನಮ್ಮ ತಮ್ಮನವರು ಎಲ್ಲರೂ ಕಲ್ತಿದ್ದಾರೆ. ಹಾಗಾಗಿ ಇವತ್ತು ಅವರೇನು ನಮಗೆ ಸಂಸ್ಕಾರ ಕೊಟ್ಟಿದ್ದಾರೆ, ಏನು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಏನು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಅವರ ಆ ಒಂದು ಫಲದಿಂದಾಗಿ ನಾವು ಇವತ್ತು ಒಂದು ಒಳ್ಳೆ ಸಮಾಜದಲ್ಲಿ ಒಂದು ಗುರುತಿಸುವ ವ್ಯಕ್ತಿಯಾಗಿ ನಾವು ಇದ್ದೇವೆ ಮೇಡಮ್. ನೋಡಿದ್ರ ಸ್ನೇಹಿತರೆ, ವೆಂಕಟೇಶ್ ಕುಂಪಲ್ ಅವರು ಮೂಲತಃ ಕುಂಪಲದವರೇ, ಈ ಮಣ್ಣಿನ ಮಗ ಅಂತ ಹೇಳ್ಬೋದು. ತಂದೆ ತಾಯಿಯ ಪ್ರೇರಣೆ ಮತ್ತು ತಂದೆಯ ಒಂದಷ್ಟು ಜವಾಬ್ದಾರಿಗಳ ಜೊತೆ ತನ್ನೆಲ್ಲ ಮಕ್ಕಳನ್ನು ಕೂಡ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಸೇರಿಸಬೇಕೆಂಬ ಆಶೆ, ಅದರ ಜೊತೆಯಲ್ಲಿ ವೆಂಕಟೇಶ್ ಅಣ್ಣನನ್ನು ನೀವು ಗುರುತಿಸ್ಬೋದು. ಆನಂದಾಶ್ರಮ ಶಾಲೆ ಬಹುಶಃ ಉಳ್ಳಾಲಕ್ಕೆ ಬಹಳಷ್ಟು ದಿಗ್ಗಜರನ್ನು ಕೊಟ್ಟಂಥ ಶಾಲೆ. ಈ ನಿಟ್ಟಿನಲ್ಲಿ ವೆಂಕಟೇಶ್ ಕುಂಪಲ್ ಅವರೇ, ನೀವು ನಿಮ್ಮ ತಂದೆಯ ಬಗ್ಗೆ ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ಬಗ್ಗೆ ಹೇಳಿದರೆ, ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ಹೇಗಿತ್ತು, ನೀವೆಷ್ಟು ಮಕ್ಕಳು, ನಿಮ್ಮ ತಂದೆ ಏನು ಮಾಡ್ತಿದ್ರು, ಮತ್ತು ಎಷ್ಟು ವರ್ಷದಿಂದ ನೀವು ಈ ಕುಂಪಲದಲ್ಲಿದ್ದೀರಾ, ತದನಂತರ ನಿಮ್ಮ ಡಿಗ್ರಿ ಮುಗಿಯಿತು. ಆ ಡಿಗ್ರಿ ಆಗುವಾಗಲೇ ಈಗಾಗಲೇ ಹೇಳಿದ್ರಿ ನನಗೆ ಆನಂದಾಶ್ರಮ ಇನ್ಸ್ಪಿರೇಷನ್ ಆಯಿತು ಅಂತ. ಅದರ ಜೊತೆಯಲ್ಲಿ ಸೇನೆಗೆ ನಿಮಗೆ ಪ್ರೇರಣೆ ಹೇಗೆ ಬಂತು? ನೀವು ಒಂದು ಸರ್ಕಾರಿ ಉದ್ಯೋಗವನ್ನು ಮಾಡಿ ನಿಮ್ಮ ತಂದೆಯ ಕನಸಿತ್ತು ಯಾವುದಾದ್ರೂ, ಯಾಕಂದ್ರೆ ಗೊತ್ತಿದೆ ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ರೆ ಇಟ್ಸ್ ಅ ಲೈಫ್ ಪ್ಯಾಕೇಜ್. ದುಡಿಯುವ ತನಕ ದುಡಿಬಹುದು, ಮತ್ತೆ ಲೈಫ್ ಲಾಂಗ್ ಪೆನ್ಷನ್ ಅಥವಾ ನಿವೃತ್ತಿಯ ಜೊತೆಗೆ ಆರಾಮ್ಸೆ ಬದುಕಬಹುದು ಅಂತ ಹೇಳಿ ನಿಮ್ಮ ತಂದೆಯ ಕನಸು ಕೂಡ ಸತ್ಯ. ಆದ್ರೆ ಇಂಥದೇ ಉದ್ಯೋಗ ಅಂತ ಹೇಳಿ ಇರಲಿಲ್ಲ. ಆದ್ರೆ ನಿಮಗೆ ಸೇನೆಗೆ ಎಲ್ಲಿ ಪ್ರೇರಣೆ ಸಿಕ್ಕಿತ್ತು, ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾವು ನಮ್ಮ ತಂದೆ ರೈಲ್ವೆ ಎಂಪ್ಲಾಯಿ, ಅವರು ಸದರ್ನ್ ರೈಲ್ವೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿದವರು. ಮತ್ತು ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ದವರು. ನಾವು 6 ಜನ ಮಕ್ಕಳು, ಅದರಲ್ಲಿ ದೊಡ್ಡವನು ನಾನು,
ನಾವು 5+1 5 ಗಂಡು 1 ಹೆಣ್ಣು. 5 ಜನವು ನಮ್ಮ ಇನ್ನೊಂದು ತಮ್ಮ ಕೊಂಕಣ್ ರೈಲ್ವೆಯಲ್ಲಿ TT ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ಬರು KSRTC ಇಬ್ಬರೇ ಇದ್ದಾರೆ. ಮತ್ತೆ ಇಬ್ಬರು ಫಾರಿನ್ ಅಲ್ಲಿ ಇದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಸಿಸ್ಟರ್ ತಂಗಿ ಸಾಗರ್ ಶಿವಮೊಗ್ಗದಲ್ಲಿದ್ದಾರೆ. ಎಲ್ಲರೂ ದೇವರ ದಯದಿಂದ ತಂದೆ ತಾಯಿಯವರ ಆಶೀರ್ವಾದದಿಂದ ಎಲ್ಲರೂ ಮದುವೆಯಾಗಿ ಎಲ್ಲರಿಗೆ ಮಕ್ಕಳಾಗಿ ಎಲ್ಲರೂ ಅವರವರ ಮನೆಯಲ್ಲಿ ಒಳ್ಳೆಯ ಜೀವನವನ್ನು ಸಾಗಿಸ್ತಿದ್ದಾರೆ. ಇದಕ್ಕೆ ನಾನು ನನ್ನ ತಂದೆ ತಾಯಿಯರ ಆಶೀರ್ವಾದ ಅಂತ ಖಂಡಿತ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಆಶೀರ್ವಾದ ಖಂಡಿತ ನಮ್ಮ ತಂದೆ ತಾಯಿಗೆ ತಂದೆಯವರಿಗೆ ಇಷ್ಟು ಕಷ್ಟದಲ್ಲಿ ಕಲಿಬೇಕು, ಕಾಲೇಜಿಗೆ ಹೋಗಬೇಕು ಅಂತ ಒಂದು ಕನಸು ಅಂತ ಹೇಳಿದರೆ ಅವರಿಗೆ ಆವಾಗಲಿತ್ತು ಖಂಡಿತ ಒಂದು ಗೌರ್ಮೆಂಟ್ ಕೆಲಸ ಸಿಗಬೇಕು. ಯಾಕೆಂದರೆ ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರು. ಗೌರ್ಮೆಂಟ್ ಕೆಲಸ ಅಂತ ಹೇಳಿದರೆ ಅವ್ರಿಗೆ ಮೇನ್ ಇದ್ದದು ನಮಗೆ ರೈಲು ಬಿಡುವ ಇದು ಆಗಬೇಕು, ಲೋಕೋ ಪೈಲಟ್ ಆಗಬೇಕು, ಇಲ್ಲದಿದ್ದರೆ ಸ್ಟೇಷನ್ ಮಾಸ್ಟರ್ ಆಗಬೇಕು ಅಂತ ಒಂದು ಕನಸಿತ್ತು. ಯಾಕಂದರೆ ಪೆನ್ಷನ್ ಎಲ್ಲ ಸಿಗ್ತದೆ, ಒಳ್ಳೆ ಒಂದು ಜಾಬ್ ಅದು ಅಂತೇಳಿ ಅವ್ರದ್ದು ಕನಸಿತ್ತು. ನನಗೂ ಇತ್ತು. ಮತ್ತು ದೇವರ ಇಚ್ಛೆ ಏನೋ ಇದಕ್ಕಿಂತ ಒಳ್ಳೆ. ನಿಮಗೆ ಸೇನೆಗೆ ಪ್ರೇರಣೆ ಈಗಾಗಲೇ ಇದ್ರೆ ನೀವು ನಡೆದು ಬಂದ ದಾರಿ ಒಂದಾಯ್ತು, ಈಗ ಕಂಡ್ಕೊಂಡದ್ದು. ಈ ಪರಿಶ್ರಮದ ಹಾದಿಯಲ್ಲಿ ಸೇನೆಗೆ ಪ್ರೇರಣೆ ಹೇಗೆ ಸಿಕ್ಕಿತ್ತು? ತದನಂತರ ನಿಮ್ಮ ಮದುವೆ, ನಿಮ್ಮ ಖಾಸಗಿ, ನಿಮ್ಮ ಕುಟುಂಬ ಜೀವನ ಹೇಗಿತ್ತು ವೆಂಕಟೇಶ್ ಅವರೇ? ಈ ಆ್ಯಕ್ಚುಲಿ ಗ್ರ್ಯಾಜುಯೇಷನ್ ಎಲ್ಲ ಆದ ಮೇಲೆ ಆವಾಗ ನಾನು ಫ್ರ್ಯಾಂಕ್ ಆಗಿ ಹೇಳಬೇಕಾದ್ರೆ ಬಡತನ, ಡೆಫಿನೆಟ್ಲಿ ತುಂಬ ಕಷ್ಟದ ಜೀವನ ಆವಾಗ. ಹಾಗಾಗಿ ಒಂದು ಕೆಲಸ ಇಂಪಾರ್ಟೆಂಟ್ ಆಗಿ ಬೇಕಿತ್ತು. ಹಾಗಾಗಿ ನಾನು ಬ್ಯಾಂಗ್ಳೂರಲ್ಲಿ ಕ್ಲರಿಕಲ್ ಜಾಬಲ್ಲಿ ಕೆಲಸಕ್ಕಿದ್ದೆ. ಆಮೇಲೆ ಬ್ಯಾಂಗ್ಳೂರಲ್ಲಿಂದ ತಿರುಗಿ ಬರುವಾಗ ನಮ್ಮ ಬಾಲ್ಯ ಸ್ನೇಹಿತರಾದ ನಮ್ಮ ಸುಧಾಕರ್ ಕುಂಪಲ್ ಅಂತ ಹೇಳಿದ್ದಾರೆ, ಈಗಲೂ ನಮ್ಮ ಜೊತೆ ಇದ್ದಾರೆ. ಅವರು ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಹೌದೌದು, ಒಟ್ಟಿಗೆ ಇದ್ದೇವೆ ಈಗಲೂ. ಆಗ ಅವರ ಒಂದು ಐಡಿಯಾದಿಂದ ಅವರು ಆರ್ಮಿಗೆ ಜಾಯ್ನ್ ಆಗಿ ಹೋದರು. ಹಾಗಂದರೆ ಆ ಕಾಲದಲ್ಲಿ ಆರ್ಮಿಗೆ ನಮಗೆ ಯಾರು ಪ್ರೇರಣೆ ಅಂತ ಹೇಳಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ. ಸಡನ್ನಾಗಿ ಅವರು ಆರ್ಮಿ ಹೋಗುವಾಗ ನಾನು ಒಬ್ಬನೇ ಆದೆ. ಮತ್ತು ನಾನು ಸುಧಾಕರ್ ಜಾಯ್ನ್ ಆಗಿದೆ ಆರ್ಮಿಯಲ್ಲಿ. ಮತ್ತು ಅವರ ಹತ್ರ ಆಗಲ್ಲ ಲೆಟ್ರಲ್ಲ, ಆಗ ಫೋನ್ ಏನಿಲ್ಲ, ಲೆಟರೆಲ್ಲ ಬರೆದು ಕೇಳಿದೆ ಹೇಗೆ ಅಂತೇಳಿ. ಆಗ ಹೇಳಿದರು ತೊಂದರೆ ಎಲ್ಲ ಒಳ್ಳೆಯದುಂಟು, ನಾನು ಈಗ ಸಿಗ್ನಲ್ ಕೋರಲ್ಲಿ ಇದ್ದೇನೆ, ನೀವು ಟ್ರೈ ಮಾಡು ಅಂತ ಹೇಳಿದರು. ಆಗ ನಾನು ಟ್ರೈ ಮಾಡಲಿಕ್ಕೆ ನಮಗೆ ನಮ್ಮ ಇಲ್ಲಿ ಒಂದು ಗುರು ಇದ್ದಾರೆ, ನಮ್ಮ ಸಿದ್ಧಾರ್ಥನ ಅಂತ ಹೇಳಿ. ಅವ್ರನ್ನ ಯಾವಾಗಲೂ ಮರೆಯಲಿಕ್ಕಿಲ್ಲ. ಏನು ನಾವು ಎಲ್ಲ ಇವತ್ತು ಪೆನ್ಷನ್ ತೆಗೊಳ್ತೇವೆ, ಅವರು ನಮ್ಮ ಆರ್ಮಿಗೆ ಜಾಯಿನ್ ಮಾಡಿದ ಕಾರಣ, ಅಲ್ಲಿ ಕೆಲಸ ಮಾಡಿದ ಕಾರಣ, ಅದಕ್ಕೆ ಮುಖ್ಯ ಕಾರಣ ನಮ್ಮ ಗುರುಗಳಾದ ಸಿದ್ಧಾರ್ಥನ. ಖಂಡಿತ ನಾವು ಅವರಿಗೆ ಮರೆಯಲಿಕ್ಕಿಲ್ಲ. ನಾನು ಅವರ ಹತ್ರ ಹೇಳಿದೆ, ಸರ್ ನಮಗೆ ಹೀಗೆ ಒಂದು ಸುಧಾಕರ್ ಆರ್ಮಿಗೆ ಜಾಯಿನ್ ಆಗಿದೆ, ನಾನು ಒಂದು ಅಲ್ಲಿ ಸೇರುವ ಆಲೋಚನೆ ಮಾಡಿದ್ದೇನೆ ಅಂತ ಹೇಳಿದರು. ಆವಾಗ ಟ್ರೈನಿಂಗ್ ಸ್ಟಾರ್ಟ್. ಯಾಕೆಂದರೆ ಎಲ್ಲ ಫಿಸಿಕಲ್ ಆಮೇಲೆ ರಿಟರ್ನ್ ಎಲ್ಲ ಟೆಸ್ಟಲ್ಲಿ ಪಾಸ್ ಆಗಬೇಕು. ಈಗಿನಷ್ಟು ಸ್ಟ್ರಿಕ್ಟ್ ಇಲ್ಲದಿದ್ದರೂ ಫಿಸಿಕಲ್ ಖಂಡಿತ ಪಾಸ್ ಆಗಬೇಕಿತ್ತು. ನನಗೆ ನೆನಪಿದೆ, ಇಟ್ ಈಸ್ ನಾಟ್ ಈಸಿ. ಆವಾಗ ಏನು ಟ್ರೈನಿಂಗ್ಗೆ ಇದು ಗ್ರೌಂಡ್ ಟೆಸ್ಟಿಗೆ ಹೋಗುವಾಗ ನಾನು ಫಸ್ಟ್ ಟೆಸ್ಟಲ್ಲೇ ರನ್ನಿಂಗ್ ಫೇಲ್ ಆಗಿದ್ದೆ. ಆಗ ನಮ್ಮ ಫ್ರೆಂಡ್ಸ್ ಮತ್ತು ಸುಧಾಕರ್ ಇವರೆಲ್ಲ ಹೇಳಿದರು, ಸಿದ್ಧಾರ್ಥನೆಲ್ಲ, ಎಂಚಿನ ಮರ ಈ ಪೂದಲ್ಪ ಫೈಲಾದ ಬೈದ ಎಂಚಿನಲ್ಲ ಬುಡೊಚ್ಚಿ ಅಂತ ಹೇಳುವ ಪ್ರೇರಣೆ ಎಗೇನ್ ಕೊಟ್ಟರು ಅವರು. ಹಾಗಾಗಿ ನಾನು ಎಗೇನ್ ಐ ಇನ್ಸ್ಪೈರ್ಡ್ ಆ್ಯಂಡ್ ಹೇಗೇನು ಅದನ್ನು ಬಿಡಲೇ ಇಲ್ಲ. ಯಾಕೆ ನಾವೆಲ್ಲ ಇಷ್ಟೆಲ್ಲ ಸ್ಪೋರ್ಟ್ಸಲ್ಲಿ ಇರುವಾಗ ನಾವು ಏಕೆ ಫೈಲ್ ಆದೇವೆ ಅಂತೇಳಿ ನಾನು ಬಿಡಲಿಲ್ಲ. ಹೇಗೇನು ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ದೇವೆ. ಹಾಗೆ ಆರ್ಮಿಗೆ ನಾನು ಜಾಯ್ನ್ ಆದೆ. ಅದಕ್ಕೆ 2 ಜನ ಪ್ರೇರಣೆ, ಒಂದು ಸುಧಾಕರ್ ಮತ್ತು ನಮ್ಮ ಸಿದ್ಧಾರ್ಥನ. ಐ ಆಮ್ ವೆರಿ ಹ್ಯಾಪಿ ಟು ಸೇ ಐ ಆಮ್ ದ ಫಸ್ಟ್ ಪರ್ಸನ್. ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿದ್ಧಾರ್ಥನ ನನಗೆ ನೆನಪಿದೆ. ಸಿದ್ಧಾರ್ಥನ ನರ್ಸಿಂಗ್ ಅಸಿಸ್ಟೆಂಟ್ ಅಪಾಯಿಂಟ್ಮೆಂಟ್ ಆರ್ಡರ್ ತಂದು ಕೊಟ್ಟರು. ನೋಡಿ ಲೈಫ್. ನನಗೇನು ಗೊತ್ತಿಲ್ಲ, ವಾಟ್ ಈಸ್ AMC, ವಾಟ್ ಈಸ್ ನರ್ಸಿಂಗ್ ಅಸಿಸ್ಟೆಂಟ್, ವಾಟ್ ಈಸ್ ಆರ್ಮಿ, ಐ ಡೋಂಟ್ ನೋ ಎನಿಥಿಂಗ್. ನಮಗೆ ಗೊತ್ತೇ ಇಲ್ಲ ಏನಂತೇಳಿ. ಆಗ ಇವರು ಹೇಳಿದರು, ಏನಿಲ್ಲ, AMCಯಲ್ಲಿ ಹೋಗ್ತಾ ಇದೆಯಾ, ಮೆಡಿಕಲ್ ಅಸಿಸ್ಟೆಂಟ್ ಆಗಿ ಹೋಗ್ತಾ ಇದೆಯಾ, ಖಂಡಿತ ಒಳ್ಳೆ ಕೆಲಸ, ಇದನ್ನು ಬಿಡಬೇಡ ಎನ್ನುವಂಥ ಮಾತನ್ನು 1986 ನಮ್ಮ ಸಿದ್ಧಾರ್ಥನ ಕೊಟ್ಟರು. ರಿಯಲಿ ವೆರಿ ವಂಡರ್ಫುಲ್. ಆಗ ನಾನು ಮನೆಯಿಂದ ಬಿಡೋದು ತುಂಬ ಕಷ್ಟ, ಮನೆಯಿಂದ ನಾಟ್ ಈಸಿ. ಯಾಕೆಂದರೆ ನಾನು ದೊಡ್ಡ ಮಗ ಮನೆಯಲ್ಲಿ, ನಾನೊಂದು ಅರ್ನಿಂಗ್ ಮೆಂಬರ್. ನನ್ನನ್ನು ಯಾವ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ನನ್ನನ್ನು ಆರ್ಮಿಗೆ ಕಳಿಸ್ಲಿಕ್ಕೆ ಯಾರೂ ಒಪ್ಪಲಿಲ್ಲ. ತಾಯಿ ಅಂತೂ ತುಂಬ ಕೂಗಲಿಕ್ಕೆ ಶುರು ಮಾಡಿದರು, ಬೇಡವೇ ಬೇಡ, ಎಂಥ ಆರ್ಮಿ. ಸರಿ, ಅವರು ಹೇಳೋದು ಸರಿ, ಯಾಕೆಂದರೆ ಯಾರಿಗೂ ಏನು ಅದರದ್ದು ವಿಷಯವೇ ಗೊತ್ತಿಲ್ಲ. ನಾನು ಡಿಸೈಡ್ ಮಾಡಿದೆ, ನೋ, ಇಲ್ಲಿ ನಿಂತರೆ ಕಷ್ಟ, ಎಂತಾದರೂ ಆರ್ಮಿ. ಆವಾಗ ನಮಗೆ ನಾನಲ್ಲಿ ಇದಕ್ಕೆ ಎನ್ರೋಲ್ಮೆಂಟಿಗೆ ಹೋಗುವಾಗ ಅಲ್ಲಿ ಎಲ್ಲ ಇದೆಲ್ಲ ನೋಡುವಾಗ, ಪೋಸ್ಟರ್ಸ್ ಎಲ್ಲ ನೋಡುವಾಗ, ಅದು ವೆರಿ ಕ್ರೇಜಿ ಅಬೌಟ್ ದ ಯೂನಿಫಾರ್ಮ್. ಆಗೊಂದು ಯೂನಿಫಾರ್ಮ್ ಇತ್ತು, ಅದು OG ಯೂನಿಫಾರ್ಮ್ ಆಗಿರಲಿ, ಬೇರೆ ಆರ್ಮಿದು ಯೂನಿಫಾರ್ಮ್, ಅದೊಂದು ನನಗೆ ಒಂದು ಸಣ್ಣ ಇನ್ಸ್ಪಿರೇಷನ್ ಇತ್ತು. ಆವಾಗ ನಾನು ಡ್ರೆಸ್ ಎಲ್ಲ ಹಾಕೋದ್ರಲ್ಲಿ, ನಮಗೆ ಅವಾಗ ಏನು ಇಲ್ಲದ್ರೂ ಡ್ರೆಸ್ ಎಲ್ಲ ಹಾಕೋದ್ರಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು. ಇದೆಲ್ಲ ನೋಡಿ ಒಂದು ಇನ್ಸ್ಪೈರ್ ಆಯಿತು, ಚೆನ್ನಾಗಿದೆ ಆ ಡ್ರೆಸ್ ಎಲ್ಲ ಅಂತ ಇರುವ, ಚೆನ್ನಾಗಿದೆ. ಹಾಗೆ ಅದನ್ನು ನೋಡಿ ಇನ್ಸ್ಪೈರ್ ಆಯಿತು. ಎಲ್ಲ ಆಗುವಾಗ ಮತ್ತೆ ನಾನು ಹೇಳಿದೆ ತಾಯಿ ಹತ್ರ, ಇಲ್ಲ ನಾನು ಹೋಗಲೇಬೇಕು. ಅದು ಎಲ್ಲಿಗೆ ಟ್ರೈನಿಂಗ್, ವಿ ಹ್ಯಾವ್ ಟು ಗೋ ಲಕ್ನೋ.
ಲಕ್ನೋ ಅಂದರೆ ನಾನು ಮಂಗಳೂರಿಗೆ ಹಾರ್ಡ್ಲಿ ಐ ಆಮ್ ಗೋಯಿಂಗ್ ಟು ಮ್ಯಾಂಗ್ಳೂರ್, ಯಾಕಂದರೆ ಆಗ ಅಷ್ಟು ಪರ್ಮಿಷನ್ ಇಲ್ಲ ಮ್ಯಾಂಗ್ಳೂರಿಗೆ ಹೋಗಲಿಕ್ಕೆ. ಆಗ ನಾವೀಗ ಲಕ್ನೋ ಹೋಗಬೇಕು, ಎರಡೆರಡು ಟ್ರೈನ್ ಹತ್ತಿ, ಅನ್ನೋನ್ ಪ್ಲೇಸ್, ಭಾಷೆ ಬೇರೆ ಬರೋದಿಲ್ಲ, ಬರೇ ಕನ್ನಡ ಮತ್ತು ತುಳು ಮಾತ್ರ ಬರೋದು, ಹಿಂದಿ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಮತ್ತು ಐ ಡಿಸೈಡೆಡ್ ಹೋಗೋದಂತ ಹೇಳಿದ್ರು. ಹೋಗುದೆ. ಸೊ 1986 February 25 ದ ರಿಮಾರ್ಕೇಬಲ್ ನನ್ನ ಆ ಡೇಟ್ ನನ್ನ ಲೈಫಲ್ಲಿ ಐ ಎನ್ರೋಲ್ಡ್ ಇನ್ ದ ಆರ್ಮಿ. ಎಸ್. ಆತ್ಮೀಯ ಸ್ನೇಹಿತರೆ, ಗಮನಿಸಿದ್ರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ವೆಂಕಟೇಶಣ್ಣನವರ ಪ್ರತಿ ಮಾತು, ಅವರ ತಂದೆ ತಾಯಿ ಹೇಗೆ ಗುರುಗಳಾಗಿದ್ರು, ತದನಂತರ ಅವರಿಗೆ ತಮ್ಮ ಊರಿನ ಹಿರಿಯರೇ ಗುರುಗಳಾಗಿದ್ಕೊಂಡು ಕುಚ್ಚುಕೋ ಗೆಳೆಯ ತನ್ನ ಸ್ನೇಹಿತ, ಅವ್ರು ಈಗಲೂ ಹೇಳ್ತಾರೆ, ಆ ಸ್ನೇಹದ ಒಂದು ಬೆಸುಗೆ ಆಗದಿಂದ ಈಗ ತನಕ, ಬಹುಶಃ ಈಗಿನ ಸ್ನೇಹಿತರೆಲ್ಲ 5 ವರ್ಷ 10 ವರ್ಷ ಮತ್ತೆ ಎಷ್ಟು ದಿನ ಇರ್ತಾರೆ ಅಂತ ಹೇಳೋದಿಲ್ಲ. ಆದರೆ ಬಾಲ್ಯದ ಸ್ನೇಹ, ತನ್ನ ಮದುವೆ, ತನ್ನ ವೃತ್ತಿ ಜೀವನ ಎಲ್ಲವನ್ನ ಆದಮೇಲೆ ವೆಂಕಟೇಶ್ ಅವರು ಸೇನೆಗೆ ಆಯ್ಕೆ ಆಗ್ತಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ಈಗ ನಾವು ಏನು ಫ್ಯಾನ್ಸಿ ಡ್ರೆಸ್ಸು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಕ್ಷಣ ಬಟ್ಟೆಯನ್ನು ಹಾಕುವಾಗ, ಮಿಲಿಟ್ರಿ ಬಟ್ಟೆಯನ್ನು ಹಾಕುವಾಗಲೇ ಮಕ್ಕಳಲ್ಲಿ ಇನ್ಸ್ಪಿರೇಷನನ್ನು ಬರುವಂಥ ಕಾಲದಲ್ಲಿ ಏನೂ ತಿಳಿಯದಂತಹ ನಮ್ಮೂರಿನ ಮಣ್ಣಿನ ಮಗ ಇಲ್ಲಿಂದ ಲಕ್ನೋಕ್ಕೆ ಪಯಣ ಮಾಡ್ತಾರೆ. ಲಕ್ನೋ ಪಯಣ ಮಾಡಿದ ನಂತರ, ಸೇನೆಯನ್ನು ಸೇರಿದ ನಂತರ ಇವರ ಬದುಕು ಹೇಗಾಯಿತು, ಇವರ ಮದುವೆ, ಇವರ ಕುಟುಂಬ ಜೀವನ ಹೇಗಾಯಿತು. ಆತ್ಮೀಯ ವೀಕ್ಷಕ ಬಂಧುಗಳೇ, ದೀಪಾವಳಿಯ ಸವಿ ಸಂಭ್ರಮ ಬೆಳಕಿನ ಹಬ್ಬದಲ್ಲಿ ವೀರ ಯೋಧನ ಬದುಕಿನ ಪಯಣವನ್ನು ಕೇಳ್ತಾ ಇದ್ದೇವೆ. ಇದೀಗ ವಿರಾಮದ ಬಳಿಕ ಮತ್ತೆ ವೆಂಕಟೇಶ್ ಕುಂಪಲ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಹೇಳಿದೆ, ಇಲ್ಲಿಂದ ಲಕ್ನೋಕ್ಕೆ ಹೊರಟಿದ್ದಾರೆ ನಮ್ಮ ವೆಂಕಟೇಶ್ ಕುಂಪಲ್ ಅವರು. ಸೇನೆಗೆ ಮೊದಲ ಬಾರಿಯಾಗಿ ಆಯ್ಕೆಯಾಗಿ ಭಾಳಷ್ಟು ಕನಸುಗಳನ್ನು ಹೊತ್ಕೊಂಡು ಇನ್ಸ್ಪೈರ್ ಆಗಿ ಹೋದವರು. ಅವರ ಸೇನೆಯ ಬದುಕು ಹೇಗಿತ್ತು, ಆ ಸೇನೆಯಲ್ಲಿ ಅವರು ಕಂಡುಕೊಂಡಂಥ ಖುಷಿ ಏನು, ನೋವು ದುಃಖಗಳೇನು, ಅವರ ಬದುಕಿನ ಪಯಣದ ಸೇನೆಯ ಅವಧಿಯಲ್ಲಿ ಅವರ ವಿಶೇಷ ಅನುಭವವನ್ನು ಬನ್ನಿ ಕೇಳೋಣ. ವೆಂಕಟೇಶ್ ಅಣ್ಣ, ಇಲ್ಲಿಂದ ಲಕ್ನೋ ಹತ್ತಿದ್ರಿ ನೀವು ಟ್ರೈನಲ್ಲಿ, ಅಲ್ಲಿ ಜಾಯಿನ್ ಆದ್ರಿ. ಮೊದಲಿಗೆ ಹೇಗೋ ಯಾವಾಗ್ಲೂ ಹಾಗೆ ನಾವು ಹೇಗೆ ಶಾಲೆಗೆ ಜಾಯಿನ್ ಆಗುವಾಗ ಒಂದು ಭಯ ಇರುತ್ತಾ, ಸೇನೆ ಅಂತ ಹೇಳಿದ್ರೆ ಅದೊಂದು ವಿಶೇಷದಲ್ಲಿ ವಿಶೇಷವಾಗಿರುವಂತಹ ಒಂದು ಆಯ್ಕೆ ಮಾಡಿರುವಂತ ಸಂಸ್ಥೆ. ತಾವು ತುಂಬಾ ಹಿರಿಯರು ಇರ್ತಾರೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆರ್ಮೀಸ್ ಎಲ್ಲ ದೊಡ್ಡ ದೊಡ್ಡವರೇ ಕಾಣ್ತಾರೆ ನಮಗೆ, ದೇಶ ರಕ್ಷಣೆ ಮಾಡುವಂತಹ ಆರ್ಮಿಗಳು. ಆ ನಂತರದಲ್ಲಿ ಅಂದ್ರೆ ಲಕ್ನೋ ಪಯಣ ಮಾಡಿ ಲಕ್ನೋದ ಮಣ್ಣಿಗೆ ಕಾಲಿಟ್ಟ ಮೇಲೆ ನಿಮ್ಮ ಸೇನೆಯಲ್ಲಿ ನೀವು ಕಳೆದಂತಹ ದಿನಗಳು ಹೇಗಿದ್ದವು, ಅಲ್ಲಿಯ ಸಿಹಿ ಕಹಿ ನೋವು ಅದನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಳ್ತೀರಾ? ಎಸ್. ಈಗ ಆರ್ಮಿ ಲಕ್ನೋಗೆ ನಾವು ಜಾಯಿನ್ ಆಗುವ ಮೊದಲು ನಮ್ಮದೊಂದು ಎಕ್ಸ್ಪೀರಿಯನ್ಸ್ ನಿಮಗೆ ಟ್ರೈನಲ್ಲಿ ಹೇಳ್ತೇನೆ. ಯಾಕೆಂದರೆ ನಾವು ಯಾವಾಗಲೂ ಇಲ್ಲಿಂದ ಮಂಗಳೂರಿಗಿಂದ ಹೊರಗಡೆ ಹೋದವರಲ್ಲ. ಆ ಟೈಮಲ್ಲಿ ಮಂಗಳೂರಿನವರೆಗೆ ಬಸ್ಸಲ್ಲಿ ಹೋಗೋದೇ ನಮ್ಮ ತಾಯಿ ಬಿಡ್ತಿರಲಿಲ್ಲ. ಅದು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ಒಂಥರ ಹೆದರಿಕೆ. ಆಗ ಎಲ್ಲರಿಗೂ ಒಂಥರ ಹೆದರಿಕೆ ಇತ್ತು. ಆಗ ನಾವು ಅಷ್ಟು ಹೊರಗಡೆ ಎಲ್ಲ ಹೋಗಿ ಛಲಾಕಾದ ಹುಡುಗ ಅಲ್ಲ, ಒಂಥರ ಹೆದರಿ ಇರುವಂತ ಇನ್ನೋಸೆಂಟ್ ಆದ ನಾನು ಆಗ ಬಾಯ್. ಹಾಗಾಗಿ ನನ್ನ ಜೊತೆಗೆ ವಯಸ್ಸಲ್ಲಿ ತಾವು 22-23 ನಾವು ಜಾಯ್ನ್ ಆಗಿದ್ವಿ. ಆವಾಗ ನನ್ನ ಜೊತೆಗೆ ಒಬ್ಬರು ಜವರಯ್ಯ ಎನ್ನುವಂತಹ ಒಬ್ಬ ಹಾಸನದ ಹುಡುಗ ನನ್ನ ಜೊತೆ ಇದ್ದ. ಎನ್ರೋಲ್ಮೆಂಟ್ ಆಗುವಾಗ ನಾವು ಜೊತೆಗೆ ಹೋಗಿದ್ವಿ. ಅವರು ಜವರಯ್ಯನನ್ನು ನೋಡುವಾಗ, ನಮ್ಮ ಫ್ರೆಂಡ್ ಅವರು ಜವರನನ್ನು ನೋಡುವಾಗ ನನಗೆ ಅವನನ್ನು ನೋಡುವಾಗಲೇ ನನಗೆ ಬೇಜಾರಾಗ್ತಾಯಿತ್ತು. ಯಾಕೆಂದರೆ ನಾನು ಎಣಿಸಿದ್ದೆ ನನಗಿಂತ ಸ್ವಲ್ಪ ಚಲಾಕಾಗಿರ್ಬೋದು, ಯಾಕೆ ನನಗೆ ಸ್ವಲ್ಪ ಧೈರ್ಯ ಅವರು ಕೊಡ್ಬೋದು. ಯಾಕಂದರೆ ಟ್ರೈನಲ್ಲಿ 3 ದಿನ ಕೂತ್ಕೊಳ್ಬೇಕು. ಇಟ್ ಇಸ್ ನಾಟ್ ಈಸಿ. ಟ್ರೈನಲ್ಲಿ ಒಂದು ಟ್ರೈನ್ ಝಾನ್ಸಿವರೆಗೆ ಹೋಗಿ ಅಲ್ಲಿಂದ ಟ್ರೈನ್ ಮತ್ತೆ ಚೇಂಜ್ ಮಾಡಿ ಹೋಗಬೇಕು. 1 ದಿನ 2 ದಿನ 3 ದಿನ ಈ ರೀತಿ ಟ್ರೈನಲ್ಲಿ ಹೋಗಬೇಕು. ನಾವು ಯಾವಾಗಲೂ ಲಾಂಗ್ ಹೋದವರೇ ಅಲ್ಲ. ಹಾಗಾಗಿ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ. ಲಕ್ನೋ ಹೋಗಬೇಕು, ವೇರ್ ಇಸ್ ಲಕ್ನೋ ವಿ ಡೋಂಟ್ ನೋ. ಹಾಗಾಗಿ ಜವರಯ್ಯ ಬಂದ, ರೈಲ್ವೆ ಸ್ಟೇಷನ್ಗೆ ಜವರಯ್ಯ ಜವರಯ್ಯ ಮತ್ತು ನಾವು ಜೋಲಾಗಿಲೆಲ್ಲ ಬ್ಯಾಗೆಲ್ಲ ಹಾಕ್ಕೊಂಡು ರೆಡಿ ಆದೆವು. ಆಗ ಅವರ ತಾಯಿ ಬಂದು ಹೇಳಿದರು, ಮಗ, ನನ್ನ ಜವರಯ್ಯನನ್ನು ನೀನು ನೋಡ್ಕೊಳ್ಬೇಕು, ನೀನು ಪಟ್ಟಣದ ಹುಡುಗ, ಹಾಗಾಗಿ ಅವನಿಗೆ ಏನು ಗೊತ್ತಿಲ್ಲ ಅಂತ ಹೇಳುವಾಗ ನನ್ನ ಕಣ್ಣಲ್ಲೂ ನೀರು ಬಂತು. ನನಗೇ ಗೊತ್ತಿಲ್ಲ ಏನು, ನನಗೆ ಜವರಯ್ಯ ನಮ್ಮ ಕೂಡ ಏನು ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಆಲೋಚನೆ ಮಾಡಿದೆ, ಎಂಚ ಪೋಪುನಿಯಪ್ಪ ಲಕ್ನೋ ಮುಟ್ಟ ಯಾನು ಎತ್ತುವೇನ ಇಜ್ಜ ದೇವರೇ ಅಂತೇಳಿ ನಾವು ದೇವರಿಗೆ ಕೈ ಮುಗಿದೆವು. ಭಾಷೆ ಗೊತ್ತಿಲ್ಲ ನೋಡಿ. ಅಲ್ಲಿ ಈಗ ನಮ್ಮ ಮಂಗಳೂರು ಬಿಟ್ಟ ಮೇಲೆ ನಮಗೆ ಬರುವುದು ಮತ್ತೆ ಮಲಯಾಳ ಮತ್ತೆ ಹಿಂದಿ ಮತ್ತೆ ಎಲ್ಲ ಬೇರೆ ಲ್ಯಾಂಗ್ವೇಜ್. ನೀವು ನಿಮ್ಮ ಲ್ಯಾಂಗ್ವೇಜ್ ಕನ್ನಡ ಮತ್ತು ತುಳು ಇಲ್ಲಿ ಬಿಟ್ಬಿಡ್ಬೇಕು. ಅದು ನಮಗೆ ಏನು ಗೊತ್ತಿಲ್ಲದೆ ಎಂತ ಮಾಡೋದು? ಹಿಂದಿ ಇಂಪಾರ್ಟೆಂಟ್, ಗೊತ್ತೇ ಇಲ್ಲ. ಮತ್ತೆಲ್ಲ ಏನಾದರೂ ಕಷ್ಟದಲ್ಲಿ ಹೇಗಾದರೂ ಟ್ರೈನಲ್ಲಿ ನಾವು ಇಬ್ಬರು ಅಲ್ಲಿಗೆ ತಲುಪಿದೆವು. ಸ್ಟೇಷನ್ ತಲುಪಿದ ಮೇಲೆ ಆರ್ಮಿಯಲ್ಲಿ ನಾನು ಐ ವಾಂಟ್ ಟು ಸೇ ಆರ್ಮಿಯಲ್ಲಿ ಒಳ್ಳೆ ಸಿಸ್ಟಮೆಟಿಕ್ ಆಗಿದೆ ಕೆಲಸ.
ಅಲ್ಲಿ ನಮ್ಮ MCO ಅಂತ ಹೇಳಿದೆ, ಅಲ್ಲಿ ಈ ಹೊಸತು ಬರುವವರಿಗೆಲ್ಲ ಕರೆಕ್ಟಾದ ಗೈಡೆನ್ಸ್ ಇದೆ, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಇದೆ, ಎಲ್ಲ ಅಲ್ಲ ಅಲ್ಲಿಂದಲೇ ಜನ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈಗ ನಾವು ಅದನ್ನು ನಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ ತೋರಿಸಿದ ಕೂಡಲೇ ನಾವಲ್ಲಿ MCO ಅಂತ ಹೇಳಿದರೆ ಮೂವ್ಮೆಂಟ್ ಕಂಟ್ರೋಲ್ ಆಫೀಸ್ ಇದೆ, ನಮ್ಮ ಆರ್ಮಿ ಇದೆ, ಅಲ್ಲಿ ಹೋಗಿ ನಾವು ಅಲ್ಲಿ ರಿಪೋರ್ಟ್ ಮಾಡಬೇಕು. ಆಮೇಲೆ ಕನ್ಸರ್ನಿಂಗ್ ಪೀಪಲ್ ವಿಲ್ ಕಮ್, ಅವರ ಗಾಡಿಯಲ್ಲಿ ಕೂತ್ಕೊಂಡು ನಾವು ಕ್ಯಾಂಪಿಗೆ ಹೋಗಬೇಕು. ನಾವು ನೋಡಿ ಏನೋ ಪರಿಚಯ ಇಲ್ಲದ ಕ್ಯಾಂಪು, ಆರ್ಮಿ ಕ್ಯಾಂಪ್ ಮೇಲೆ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ 28 ಸ್ಟೇಟಿಂದ ಎಲ್ಲ ಬಂದಂತಹ ಡಿಫ್ರೆಂಟ್ ಸೋಲ್ಜರ್ಸ್ ತುಂಬ ಜನ ಇದ್ದಾರೆ. ಏನು ಮಾಡಬೇಕು ಏನು ಮಾಡಬೇಕು ಅದು ಗೊತ್ತಿಲ್ಲ. ಒಂದು ಕಡೆಯಿಂದ ಭಾಷೆ ಬರೋದಿಲ್ಲ, ಒಂದು ಕಡೆಯಿಂದ ಫುಡ್ಡು ಬೇರೆ ಟೈಪ್ ಫುಡ್ಡು, ಒಂದು ಕಡೆಯಿಂದ ನಾವು ಸೆಕೆಂಡ್ ಡೇ ನಾನು ಹೋದ ಕೂಡಲೇ 0 ಸೆಲೂನ್ ಅಂತ ಇದೆ, ಅಲ್ಲಿ ಕೂತ್ಕೊಂಡು ಮೆಸ್ಟಿನಿಟ್ಟು ಕಂಪ್ಲೀಟ್ ಕೂದಲು ತೆಗೆದರು. ಒಳ್ಳೆ ಹೀರೋ ಆಗಿ ಹೋದವನನ್ನು ಅಲ್ಲಿ ನೋಡುವಾಗ ಆ ಹೇರು ಇಲ್ಲ ಏನಿಲ್ಲ ಅದು ತೆಗೆದ್ರು. ಅಂದರೆ ಪಾರ್ಟ್ ಆಫ್ ಟ್ರೈನಿಂಗ್. ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್ ಆಗ್ತದೆ. ಹೌ ಟಫ್ ವಿ ಆರ್. ಹಾಗಾದ್ರೆ ಸ್ಟೈಲ್ ಫ್ಯಾಷನ್ ಗೀಷನ್ ಏನಿಲ್ಲ, ಕರೆಕ್ಟಾಗಿ ಶೇವ್ ಮಾಡಬೇಕು, ಕರೆಕ್ಟಾಗಿ ಕಟಿಂಗ್ ಮಾಡಬೇಕು. ಆಮೇಲೆ ಅವರು ಕೊಟ್ಟದ್ದು ಒಂದು ಪ್ಯಾಂಟ್ ಶರ್ಟ್, ಅವರು ಕೊಟ್ಟ ಪ್ಯಾಂಟ್ ಶರ್ಟ್ ನಾವೆಲ್ಲ ಇಲ್ಲಿ ಇರುವಾಗ ಹೇಗಾದರೂ ಮೇಂಟೈನ್ ಮಾಡಿ ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕ್ತಿದ್ದವರು. ಅಲ್ಲಿ ಒಂದು ಕಾಕಿ ಪ್ಯಾಂಟ್ ಶರ್ಟ್ ಕೊಡ್ತಾರೆ, ಅದಕ್ಕೆ ನಾಡವು ಇಲ್ಲ ಏನಿಲ್ಲ, ಅದನ್ನು ಕಟ್ಟಿಕೊಂಡು ಅಲ್ಲಿ ಕೂತ್ಕೊಳ್ಳುವ. ಅಂದರೆ ವಾಟ್ ಇಸ್ ದ ಐಡಿಯಾ ಆಫ್ ದ ಟ್ರೈನಿಂಗ್ ಈಸ್, ನಿಮ್ಮ ಶೋಕಿ ಜೀವನ ಮುಗಿಯಿತು, ಇನ್ನು ನಿಮ್ಮ ಅರ್ಪಣೆ ಏನಿದ್ರು ದೇಶಕ್ಕೋಸ್ಕರ ಅರ್ಪಣೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಈ ಟ್ರೈನಿಂಗ್ಗೆ ಗಮನ ಕೊಡಿ, ನಿಮ್ಮ ಏನು ಕೆಲಸ ಉಂಟು ಅದಕ್ಕೆ ಗಮನ ಕೊಡಿ, ದೇಶದ ಬಗ್ಗೆ ಗಮನ ಕೊಡಿ. ಕಂಪ್ಲೀಟ್ ಬೇರೆ ಬಣ್ಣದ ಲೋಕ ಇಲ್ಲ. ಕರೆಕ್ಟ್ನಾ ಮೇಡಮ್? ಹಾಗಾಗಿ ಅದೊಂದು ಅಲ್ಲಿ ನಾವು ಟ್ರೈನಿಂಗ್ ಶುರು ಮಾಡಿದ್ದೆವು. ಏನು ಟ್ರೈನಿಂಗ್ ಅಂತೇಳಿ 6 ಮಂತ್ ಟ್ರೈನಿಂಗ್ ನಾವೇನಾದರೂ ಇಲ್ಲಿಗೆ ಹೊಸಕರಲ್ಲಿ ವೀಕ್ಷಕರಿಗೆ ಹೇಳಿದರೆ ಅದು ಮತ್ತೆ ತಪ್ಪಾಗ್ತದೆ. ಆದರೆ ವೆಲ್ ಫ್ಯಾಂಟಾಸ್ಟಿಕ್ ಟ್ರೈನಿಂಗ್. ನಮ್ಮನ್ನು ನಾವು ಅದಕ್ಕೆ ಹೊಂದಿಕೊಂಡು ಹೇಗೆ ಬೇಕು ಅದೇ ಹೇಳ್ತೇವೆ ನೋಡಿ, ಅಡ್ಜಸ್ಟ್ ಮಾಡಿಕೊಂಡು ಜೀವನ ಹೋಗೋದೇ ನಮ್ಮ ಜೀವನ. ಹಾಗಾದರೆ ಅದು ಬೆಳಗ್ಗೆ 2:30 3 ಗಂಟೆಗೆ ಹೇಳೋದು, ಫಸ್ಟ್ ಟ್ರೈನಿಂಗ್, ಸೆಕೆಂಡ್ ಟ್ರೈನಿಂಗ್, ವೆಪನ್ ಟ್ರೈನಿಂಗ್, ಆಮೇಲೆ ಬೇರೆ ಬೇರೆ ಟ್ರೈನಿಂಗ್. 6 ಮಂತ್ ಯಾರೇ ಆಗಲಿ, ಯಾವ ಟ್ರೇಡ್ನವರೇ ಆಗಲಿ, ಯಾರೇ ಆಗಲಿ, ಸೋಲ್ಜರ್ ಅಂತೇಳಿ ಬಂದರೆ ಆಫೀಸರ್ಸ್ಗೆ ಬೇರೆ ಟ್ರೈನಿಂಗ್, ಸೋಲ್ಜರ್ ಅಂತ ಬಂದ ಕೂಡಲೇ ಯು ಹ್ಯಾವ್ ಟು ಅಂಡರ್ಗೋ 6 ಮಂತ್ ಟ್ರೈನಿಂಗ್. ಟಫ್ ಟ್ರೈನಿಂಗ್ 6 to 8 ಮಂತ್ ಇರ್ತದೆ ನಮ್ಮ ಟ್ರೈನಿಂಗ್, 6 to 9 ಮಂತ್ಸ್ ಇರ್ತದೆ ನಮ್ಮ ಟ್ರೈನಿಂಗ್. ಹಾಗಾಗಿ ಅದರಲ್ಲಿ ನಾವು ಇನ್ವಾಲ್ವ್ ಆಗಲೇಬೇಕು. ಅಪಾರ್ಟ್ ಫ್ರಮ್ ಅವರ್ ಟ್ರೇಡ್, ನಮ್ಮ ಪ್ರೊಫೆಷನ್ ಏನೇ ಇರಲಿ ಅದು ಟ್ರೈನಿಂಗ್. ಆಮೇಲೆ ಟೆಕ್ನಿಕಲ್ ಟ್ರೈನಿಂಗ್. ಹಾಗಾಗಿ ಟ್ರೈನಿಂಗ್ ಅಷ್ಟು ಈಸಿ ಇಲ್ಲ. ಟ್ರೈನಿಂಗನ್ನು ನಮ್ಮನ್ನು ಏನು ಮಾಡ್ತಾರೆ, 1 ವೀಕಲ್ಲಿ ನಾವು ಅಡ್ಜಸ್ಟ್ ಆಗುವಾಗೆ ನಮ್ಮ ಆಫೀಸರ್ಸ್ ನಮ್ಮನ್ನು ಮಾಡ್ತಾರೆ. ದೆನ್ ನಾವೆಲ್ಲ ಕಂಫರ್ಟೇಬಲ್, ಏನು ತೊಂದರೆ ಇಲ್ಲ. ಊಟ ನಾನು ಫಸ್ಟು ಕಲಿತ ಹಿಂದಿ ಶಬ್ದ, ನಾವು ಐ ಆಮ್ ವೆರಿ ಫ್ಲೂಯೆಂಟ್ ಇನ್ ಹಿಂದಿ. ಆವಾಗ ನಾನು ಕಲಿತ ಫಸ್ಟ್ ಹಿಂದಿ ಶಬ್ದ ತೋಡ ದೀಜಿಯೇ, ತೋಡ ಸ ದೇದೋ. ಬಿಕಾಸ್ ಅಲ್ಲಿ ಯಾವಾಗಲೂ ಒಂದು 10 ಚಪಾತಿ ಅದರ ಮೇಲೆ ದಾಲ್ ಹಾಕ್ತಾರೆ. ದಾಲ್ ನಮಗೆ ಜಾಸ್ತಿ ಬೇಡ, ಆದರೆ ಟ್ರೈನಿಂಗ್ ಪಾರ್ಟ್ ಆಫ್ ಡೈಟ್ ಈಸ್ ಕನ್ಸರ್ನ್, ಅದು ಬೇಕು, ದಾಲ್ ಜಾಸ್ತಿ ಬೇಕು, ದಾಲ್ ಚೆನ್ನಾಗಿ ಕುಡಿಬೇಕು, ಶಕ್ತಿಗೆ, ಪ್ರೋಟೀನ್ ಅಲ್ವಾ, ಶಕ್ತಿ. ಹಾಗಾಗಿ ನಮಗೆ ನಾನು ಹೇಳೋದು ಇಷ್ಟು ದಾಲ್ ಬೇಡ, ನೈ ಚೈ ತೋಡ ದಾಲ್ ದೇದು. ತೋಡ ದೇದು ಅಂದರೆ ಫಸ್ಟ್ ಶಬ್ದ ನಾವು ತೋಡ ಅಂತ ಕಲ್ತದ್ದು, ಫಸ್ಟ್ ಶಬ್ದ ತೋಡ ಕಲ್ತದ್ದು. ಅಲ್ಲಿಂದ ನಾವು ಹಿಂದಿ ಕಲೀಲಿಕ್ಕೆ ಶುರು ಮಾಡಿದ್ದೇವೆ, ಆಮೇಲೆ ಇಂಗ್ಲೀಷ್ ಕಲೀಲಿಕ್ಕೆ ಶುರು ಮಾಡಿದ್ದೇವೆ, ಆಮೇಲೆ ಬೇಸಿಕ್ ಟ್ರೈನಿಂಗ್ ಆಯಿತು. ನಮ್ಮ ಜವರಯ್ಯ ನಮ್ಮ ಕೂಡ ಇದ್ದರು. ನಾವು ನಮ್ಮ ಕಂಪ್ಲೀಟ್ ಬ್ಯಾಚಲ್ಲಿ ವಿ ಆರ್ 20 ಮೆಂಬರ್ಸ್, ನಾವು 20 ಜನ. 20 ಜನರಲ್ಲಿ ನಾನು ಮತ್ತು ಜವರಯ್ಯ ಮಾತ್ರ ಕರ್ನಾಟಕದವರು, ಬಾಕಿ ಎಲ್ಲ ಕೇರಳದವರು, ಎಲ್ಲ ಲುಂಗಿ ಉಡ್ಕೊಂಡು ಬಂದವರು ನಮ್ಮ ಕೇರಳದವರು. ಎಷ್ಟು ನಾವು ಆತ್ಮೀಯರಾದ ಫ್ರೆಂಡ್ಶಿಪ್ಪಲ್ಲಿ ಇದ್ದೇವೆ ಅಂತ ಹೇಳಿದರೆ, ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನಾವು ನಮ್ಮ ಟೀಮ್ ಜೊತೆನೇ ಇರೋದು. ಅದು ಯಾವ ಕೆಲಸ ಆಗಲಿ, ಟ್ರೈನಿಂಗ್ ಆಗಲಿ, ಊಟ ಆಗಲಿ, ಈವನ್ ಬಾತ್ ಕೂಡ. ದಟ್ಸ್ ಎ ಕಾಮನ್ ಬಾತ್. ನಾವು ಯು ಡೋಂಟ್ ಹ್ಯಾವ್ ಎನಿ ಸಪ್ರೇಟ್ ಬಾತ್ರೂಮ್ ಆ್ಯಂಡ್ ಆಲ್, ಕಾಮನ್ ಬಾತ್. ಅಲ್ಲಿ ಕಾಮನ್ ಬಾತಿಗೆ ಹೋಗುವಾಗ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಹೋಗೋದು. ಅಂದರೆ ಅಷ್ಟು ವಾಟ್ ಐ ವಾಂಟ್ ಟು ಸೇ, ಅಷ್ಟು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಇರ್ತದೆ ಅಂತ ಹೇಳಿದರೆ. ನಾವೆಲ್ಲ ಸೋಲ್ಜರ್ಸ್ ಅಪಾರ್ಟ್ ಫ್ರಮ್ ನಮ್ಮ ಯಾವ ದೇಶದ ಯಾವ ಊರಿಂದ ಬಂದಿದ್ದಾರೆ, ಯಾವ ಭಾಷೆ, ಯಾವ ಧರ್ಮದವರು, ಅದು ಏನಿಲ್ಲ, ಎಲ್ಲ ನಾವು ಒಟ್ಟಿಗಾಗಿ ಅಲ್ಲಿ ಟ್ರೈನಿಂಗ್ ಮಾಡಿದ್ದೇವೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೇ, ಅವತ್ತು ಸಿಕ್ಕಿದ ಸ್ಟ್ರಾಂಗೆಸ್ಟ್ ಟ್ರೈನಿಂಗಿಂದ ಮೇಡಮ್ ನಾವು ಇವತ್ತು ಫಿಸಿಕಲಿ ದೇವರ ದೇಹದಿಂದ ಫಿಟ್ ಆಗಿದೆ. ಸ್ನೇಹಿತರೆ, ದಾನೆ ದಾನೆ ಪೇ ಲಿಕ್ಕಾ ಹೈ ಖಾನೆ ವಾಲಂ ಕಾ ನಾಮ್. ಬಹುಶಃ ವೆಂಕಟೇಶ್ವರನವರ ಮನದ ಮಾತಲ್ಲಿ ಅವ್ರು ಹೇಳಿದರು, ನಮ್ಮ ದೇಶ ರಕ್ಷಣೆಗೆ ಹೋಗುವಾಗ ನಮಗೆ ಮೊದಲು ಕಲಿಸುವುದು ನಮ್ಮ ಶೋಕಿ ಜೀವನವನ್ನು ಬಿಟ್ಟು ದೇಶವನ್ನು ಕಾಯುವಂಥದ್ದು. ಒಬ್ಬ ವೀರ ಯೋಧ ಅವನು ಯಾವಾಗ ಯೋಧನಾಗಿ ಆ ಒಂದು ಪ್ರತಿಜ್ಞೆಯನ್ನು ತಗೊಳ್ತಾನ, ಎಲ್ಲ ಹಿರಿಯ ಸೈನಿಕರು ದೇಶವನ್ನು ರಕ್ಷಣೆ ಮಾಡೋದರ ಮೂಲಕ ದೇಶ ಪ್ರೇಮವನ್ನು ಜಾಗೃತವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ಇಬ್ಬರೇ ಸೇರಿಕೊಂಡು ಇಡೀ ಅವರು ಬಹಳ ಚೆನ್ನಾಗಿ ತನ್ನ ಕುಟುಂಬ ಎಷ್ಟೋ ಸಲ ನೆನಪಾಗಿರ್ಬೋದು, ತನ್ನ ತಂದೆ ತಾಯಿಗಳು ಎಷ್ಟೋ ಸಲ ನೆನಪಾಗಿರ್ಬೋದು, ತನ್ನ ಸೋದರರು ಸೋದರಿಯರೆಲ್ಲವರನ್ನ ನೆನಪಿಸ್ಕೊಂಡು
ತನ್ನ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿ ವೆಂಕಟೇಶ್ ಕುಂಪಲ್ ಅವರು ತಮ್ಮ ಸೇನೆಯಲ್ಲಿ ಸೇವೆಯನ್ನು ಆರಂಭಿಸ್ತಾರೆ. ವೆಂಕಟೇಶ್ ಅಣ್ಣ, ನೀವು ಸೇನೆಯಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿದ್ದರೆ ತದನಂತರ ಎಷ್ಟು ವರ್ಷಗಳ ನಂತರ, ಯಾಕಂದರೆ ನನಗೆ ಈಗಲೂ ಕೂಡ ಗೊತ್ತಿದೆ, ಈಗ ಆರ್ಮಿಯವರನ್ನು ಮದುವೆ ಆಗೋದು ಅಥವಾ ಅವರ ಜೊತೆ ಜೀವನ ಅಂತ ಹೇಳಿದರೆ ಒಂದು ಸ್ಟೇಟಸ್ ಕೂಡ ಇರುತ್ತೆ ಮತ್ತು ಖುಷಿ ಕೂಡ ಇರುತ್ತೆ. ಅಂದರೆ ಈಗಿನ ಜನರೇಷನ್ ನೀವು ಆಗಲೇ ಹೇಳಿದ್ರೆ, ಆದರೆ ಹಿಂದಿನ ಕಾಲದಲ್ಲಿ ನಾನು ಒಬ್ಬ ತಾಯಿಯಾಗಿ ಗೊತ್ತಿದೆ, ನನ್ನ ಮಗನನ್ನು ಒಂದು ಸಂದರ್ಭದಲ್ಲಿ ಭಾಳಷ್ಟು ಪ್ರಯತ್ನ ಪಡುವಾಗ ಒಬ್ಬನೇ ಇರುವುದು, ಆರ್ಮಿ ಅಂದ್ರೆ ಅದು ಇದು. ನಿಮ್ಮ ತಂದೆ ತಾಯಿಗೆ ನಾವು ನಿಜವಾಗಿಯೂ ನಮ್ಮೆಲ್ಲ ವೀಕ್ಷಕ ಬಾಂಧವರು ಅವರಿಗೆ ನಮಸ್ಕಾರಗಳನ್ನು ಸ್ಮರಣೆಗಳನ್ನು ತಿಳಿಸ್ತೇವೆ. ಆ ಸಂದರ್ಭದಲ್ಲಿ ನನಗೆ ಅನಿಸ್ತದೆ, ನೀವು ಎಷ್ಟೇ ದೊಡ್ಡ ಯೋಧನಾಗಿ ದೇಶ ಸೇವೆ ಮಾಡಿದ್ರು ಕೂಡ ನಿಮಗೆ ಮದುವೆ ಆಗುವಾಗ ಬಹಳ ಕಷ್ಟ ಬಂದಿರ್ಬೋದು. ಮತ್ತೆ ನಿಮ್ಮನ್ನು ಮದುವೆ ಆಗುವ ಹುಡುಗಿ ಕೂಡ ಅಯ್ಯೋ ಬೇರೆ ಕೂಲಿ ಕೆಲಸ ಮಾಡೋನಾಗ್ಬೋದು, ಮದುವೆಗೆ 2 ತಿಂಗಳು ನನ್ನ ಜೊತೆ ಇರ್ತಾನೆ ಮತ್ತೆ ಸೇನೆಯಲ್ಲಿ ಇರ್ತಾರೆ, ಹಿಂದೆ ಬರ್ತಾರಾ ಇಲ್ವಾ ಎಂಬ ಒಂದು ಭಾವನೆ. ಸೇನೆ ಅಂದ್ರೆ ಹಾಗೆ ಇತ್ತು, ಯೋಧನ ಬದುಕು. ಅವರು ಹೋಗುವಾಗ ನಾನು ಗಮನಿಸಿದಾಗೆ ಈಗಲೂ ಕೂಡ ಯೋಧರು, ನಾವೆಲ್ಲರೂ ಮನೆ ಬಿಟ್ಟು ಹೋಗ್ಬೇಕಿದ್ರೆ ನಮ್ಮ ಕುಟುಂಬದ ಜೊತೆ ಹೇಳೋದು ನಾನು ಹೋಗಿ ಬರ್ತೇನೆ ಅಂತ ಹೇಳಿ. ಆದ್ರೆ ನನಗೆ ಗೊತ್ತಿದೆ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಎಷ್ಟೋ ಸಲ ನಾನು ಯೋಧರನ್ನ ಗಮನಿಸಿದ್ದೇನೆ, ಏನಾದ್ರು ಆಯ್ತಮ್ಮ ನಾನು ಹೋಗ್ತೇನೆ, ಅಥವಾ ಮನೆಯಲ್ಲೂ ಕೂಡ ಅಷ್ಟೇ ನಾನು ಹೋಗ್ತೇನೆ. ಎಷ್ಟೋ ಸಲ ತಿದ್ದುದು, ನಾನು ಏನು ನೀವು ಯಾಕೆ ಹೋಗ್ತೇನೆ ಅಂತ ಹೇಳ್ತೀರ, ಹೋಗಿ ಬರ್ತೇನೆ. ಇದು ಒಬ್ಬ ವೀರ ಯೋಧನ ನಿಜವಾದ ಕಥನ. ಭಾಳಷ್ಟು ಸಂಕಷ್ಟಗಳನ್ನು ಸೇವೆಯನ್ನು ಕೊಡೋದ್ರ ಮೂಲಕ ತಾವು ಸೇನೆಯಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿದ್ದರೆ ಮತ್ತು ತದನಂತರ ನಿಮ್ಮ ಮದುವೆಯ ಜೀವನ, ಕೌಟುಂಬಿಕ ಜೀವನ ಹೇಗೆ ಆರಂಭವಾಯಿತು ಹೇಳ್ತೀರಾ ವೆಂಕಟೇಶ್ ಅವರೇ? ನಾನು ಏನು ತಂದೆ ತಾಯಿಯವರು ಮಾಡಿದ ಒಂದು ಅವರದೊಂದು ಆಶೀರ್ವಾದದಿಂದ ನನಗೆ ಮೇಡಮ್ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ನನಗೆ ಕೆಲಸ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಅಂದರೆ ಪೇಷಂಟ್ನವರ ಸೇವೆ, ಅದು ನಾನು ಈಗಲೂ ಬಿಡಲಿಲ್ಲ. ಆವಾಗಿನ ರುಚಿ, ನಾನೀಗ 60 ವರ್ಷ ಆಯಿತು, ಈಗಲೂ ನಾನು ಮಾಡ್ತಾ ಇದ್ದೇನೆ ಪೇಷಂಟ್ಗಳ ಸೇವೆ. ಆ ಸೇವೆ ಬಂದ ಇನ್ಸ್ಪಿರೇಷನ್ ಆರ್ಮಿಯಿಂದ. ಯಾಕಂದರೆ ನಾನು ನರ್ಸಿಂಗ್ ಅಸಿಸ್ಟೆಂಟ್ ಆಗುವಾಗ ನಮ್ಮ ಪೇಷಂಟ್ ಯಾರು? ನಮ್ಮ ಪೇಷಂಟ್ ನಮ್ಮ ಸೋಲ್ಜರ್ಸ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರನ್ನು ನೋಡ್ಕೊಳ್ಳಬೇಕು, ಒಂದು ಡಿಪಾರ್ಟ್ಮೆಂಟ್ ಬೇಕು. ನಮ್ಮದೇ ಆದ ಹಾಸ್ಪಿಟಲ್ ಇದೆ, ನಮ್ಮದೇ ಆದ ನರ್ಸಿಂಗ್ ಆರ್ಮಿ ಹಾಸ್ಪಿಟಲ್, ನಮ್ಮದೇ ಆದ ನರ್ಸಿಂಗ್ ಸಿಸ್ಟಮ್ ಇದೆ, ಪ್ಯಾರಾಮೆಡಿಕ್ಸ್ ಇದೆ, ರಿಸರ್ಚ್ ಸೆಂಟರ್ ಇದೆ, ಎವ್ರಿಥಿಂಗ್ ಎಲ್ಲ ಇದೆ. ನಮಗೆ ಇದೆ. ನಮ್ಮ ಸೋಲ್ಜರ್ಸ್ನ ತಂದೆ ತಾಯಿ, ನಮ್ಮ ವೈಫ್, ಚಿಲ್ಡ್ರನ್ಸ್ ಎಲ್ಲರಿಗೂ ಅಂತ ಫೆಸಿಲಿಟಿ ಕೊಡುವಂಥ, ಅವರಿಗೊಂದು ಚಿಕಿತ್ಸೆ ಕೊಡುವಂತಹ ಹಾಸ್ಪಿಟಲ್ ನಮ್ಮಲ್ಲಿದೆ. ಅಲ್ಲೇ ಒಂದು ಕೆಲಸ ಮಾಡುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಿದರೆ ಐ ಆಮ್ ರಿಯಲಿ ಲಕ್ಕಿ ಸೋಲ್ಜರ್ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಫಸ್ಟ್ ಪೋಸ್ಟಿಂಗ್ ಆ್ಯಸ್ ಎ ನರ್ಸಿಂಗ್ ಅಸಿಸ್ಟೆಂಟ್ ನನ್ನ ಮೇಲೆ 180 MH ನ್ಯೂ ಮಿಸಾಮಾರಿ, ದಟ್ ಈಸ್ ಇನ್ ಅಸ್ಸಾಂ. ಅದು ಅಗೇನ್ ಕ್ರಿಟಿಕಲ್ ಏರಿಯಾ. ನಾನು ಡೆಲ್ಲಿಯಿಂದ ಅಲ್ಲಿಗೆ ಹೋಗಲಿಕ್ಕೆ ಒಂದು ಡೆಲ್ಲಿಯಲ್ಲಿ ಫಸ್ಟ್ ಸ್ವಲ್ಪ ಟ್ರೈನಿಂಗ್ ಲಕ್ನೋದಲ್ಲೆಲ್ಲ ಆದ ಮೇಲೆ ಡೆಲ್ಲಿ ನಮ್ಮ ಆರ್ಮಿ ಹಾಸ್ಪಿಟಲಲ್ಲಿ ಸ್ವಲ್ಪ ಚಾನ್ಸ್ ಸಿಕ್ಕಿತ್ತು. ಅದು ಸ್ವಲ್ಪ ಪೋಸ್ಟಿಂಗ್ 6-7 ತಿಂಗಳು. ಅಲ್ಲಿಂದ ಫಸ್ಟ್ ಪೋಸ್ಟಿಂಗ್ 3 ವರ್ಷಕ್ಕೆ 180 MH, ದಟ್ ಈಸ್ ನ್ಯೂ ಮಿಸಾಮಾರಿ ಇನ್ ಅಸ್ಸಾಂ ಅಂತ ಹೇಳಿದ ಕೂಡಲೇ ಅದು ಒಂಥರ ರಿಮೋಟ್ ಏರಿಯಾ. ಅಲ್ಲಿ ಏನು ಮಳೆ ಬರ್ತಿರ್ತದೆ, ಆನೆ ಬರ್ತಿರ್ತದೆ, ಏನೇನೋ ಒಂಥರ ಅಲ್ಲಿ ಭಯದ ವಾತಾವರಣ. ಅಲ್ಲಿ ನನಗೆ ಐ ರಿಮೆಂಬರ್, ನನಗೆ ಆವಾಗ ಅಲ್ಲಿ ಮಲೇರಿಯಾ ಮತ್ತು ಫೈಲೇರಿಯಾ ಎಲ್ಲ ತುಂಬ ರೋಗಗಳು ಆವಾಗ ಜಾಸ್ತಿ. ಮಲೇರಿಯಾ ಯಾಕಂದರೆ ಅದೆಲ್ಲ ಮಾಸ್ಕಿಟೋ ಇನ್ಫೆಸ್ಟೇಷನ್ ಪ್ಲೇಸ್, ಅದು ತುಂಬ ಇದು. ಹಾಗಾಗಿ ನನ್ನ ಫಸ್ಟ್ ಪೋಸ್ಟಿಂಗ್ ಅಲ್ಲಿ ಆಗಿದ್ದು. ಅಲ್ಲಿ ನಾನು ನೈಟ್ ಡ್ಯೂಟಿ, ನರ್ಸಿಂಗ್ ಅಸಿಸ್ಟೆಂಟಾಗಿ ನೈಟ್ ಡ್ಯೂಟಿ ಮಾಡಬೇಕು, ಡೇ ಮಾಡಬೇಕು, ತುಂಬ ಕಷ್ಟ, ಪೇಷಂಟ್ ನೋಡಬೇಕು, ಒಂಥರದ ಸಿಸ್ಟಮ್. ಹಾಗೆ ಏನಂತ ಹೇಳಿದರೆ ಸೋಲ್ಜರ್ಸ್ ಅಡ್ಜಸ್ಟ್ ಆಗ್ತಾ ಹೋಗಬೇಕು. ಈಗ ಇಲ್ಲಿ ಪ್ಲಸ್ ಟೆಂಪ್ರೇಚರ್ ಇದ್ದರೆ, ಇಲ್ಲಿ ಮೈನಸ್ ಆದರೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ನನ್ನ ಮನಸ್ಸಲ್ಲಿ ಒಂದು ಇತ್ತು, ಏನಾದರೂ ಟ್ರೇಡ್, ಈಗ ನರ್ಸಿಂಗ್ ಅಸಿಸ್ಟೆಂಟ್ ಬೆಟರ್ ಆಪ್ಷನ್ ಏನಾದರೂ ಇದೆಯಾ, ಚೇಂಜ್ ಮಾಡ್ಬೋದಾ, ಏನಾದರೂ ಅಂಥದ್ದೊಂದು ಸಿಸ್ಟಮ್ ಇದೆಯಾ, ಎಕ್ಸಾಮ್ ಇದೆಯಾ, ಇದನ್ನೆಲ್ಲ ನಾನು ನಮ್ಮ ಸೀನಿಯರ್ಸಿಂದ ತಿಳ್ಕೊಂಡೆ. ಆವಾಗ ಒಂದು ಚಾನ್ಸ್ ಇತ್ತು. ಯಾಕಂದರೆ ಒಂದು ರೆಸ್ಪೆಕ್ಟೆಡ್ 11 ಟ್ರೇಡ್ಸ್ ಆರ್ ದೇರ್ ಇನ್ AMC. ಈ ನಮ್ಮ ನರ್ಸಿಂಗ್ ಅಸಿಸ್ಟೆಂಟಿಂದ ಪ್ರಮೋಷನ್ ಆಗಿ ಎಕ್ಸಾಮ್ ಬರೆದು ಅದಕ್ಕಿಂತ ಬೇರೆ ಟ್ರೇಡಿಗೆ ಹೋಗ್ಬೋದು. ಅದು ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ರೇಡಿಯೋಗ್ರಾಫರ್ ಆಗಿರ್ಬೋದು, ಸ್ಪೆಷಲ್ ಟ್ರೀಟ್ಮೆಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಸೈಕ್ರೆಟಿಕ್ ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಬೋದು. ವೇರಿಯಸ್ ಟ್ರೇಡ್ಸ್ ಆರ್ ದೇರ್ ಇನ್ ದ AMC. ಅದರ ನಾನು ವೈ ಐ ಆಮ್ ವಾಂಟೆಡ್ ಟು ಟೆಲ್ ಹಿಯರ್ ಈಸ್, ವೀಕ್ಷಕರಿಗೆ ಏನು ಹೇಳೋದು ಅಂತ ಹೇಳಿದರೆ, ಅಂಥದ್ದೆಲ್ಲ ಸಿಸ್ಟಮ್ ಇದೆ ಮಿಲಿಟ್ರಿಯಲ್ಲಿ. ಬರೇ ವಾರ್ ಮಾತ್ರ ಅಲ್ಲ, ಎಲ್ಲ ಸಿಸ್ಟಮ್ ಇದೆ. ಹಾಗಾಗಿ ನನಗೆ ಫಸ್ಟ್ ನಾನು ನೋಡಿದೆ, ನಾನು ಒಂದು ಸಲ ಕೆಲಸ ಮಾಡ್ತಿರುವಾಗ ಒಬ್ಬ ಫಿಸಿಯೋಥೆರಪಿ ಏನೋ ಕೈಕಾಲದ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದ. ಒಂದು ಪ್ಯಾರಲೈಸ್ ಪೇಷಂಟನ್ನು ಎತ್ತಿ ಹಿಡಿದು ನಡೆಸಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದ. ನನಗೆ ಸಣ್ಣದಿಂದ ಇರುವಾಗಲೂ ಅದೊಂದು ಆಸೆ ನನಗೆ ಯಾವಾಗಲೂ. ಯಾಕಂದರೆ ಡಿಸೇಬಲ್ಡ್ ಯಾರಿದ್ದಾರೆ, ಯಾರ ಪ್ರಾಯದವರಿದ್ದಾರೆ, ಅವರ ಹತ್ರ ಚೆನ್ನಾಗಿ ಮಾತನಾಡೋದು, ಅವರ ಮಾತನ್ನು ಕೇಳೋದು, ಮತ್ತು ಅವ್ರಿಗೇನಾದರೂ ಒಂದು ಹೆಲ್ಪ್ ಮಾಡೋದು ನನಗೆ ಸಣ್ಣದಿರುವಾಗಲೇ ಇತ್ತು.
ಆಗ ನಾನು ಆಲೋಚನೆ ಮಾಡಿದ್ದೆ, ನಾನು ಯಾಕೆ ಫಿಸಿಯೋಥೆರಪಿಸ್ಟ್ ಆಗಬಾರ್ದು, ಅದಕ್ಕೆ ಏನು ಮಾಡಬೇಕು ಅಂತ ನಮ್ಮ ಸೀನಿಯರ್ಸ್ ಹತ್ರ ಕೇಳುವಾಗ ಅವರು ಹೇಳಿದ್ರು, ಈ ರೀತಿ ಎಕ್ಸಾಮ್ ಇದೆ, ಈ ರೀತಿ ಮಾರ್ಕ್ಸ್ ಎಲ್ಲ ತೆಗಿಬೇಕು, ತಂದು ನಿಮ್ಮ ಲಕ್ ಇದ್ದರೆ ಅದು ಸಿಗ್ತದೆ ಅಂತ ಹೇಳಿದರು. ಸೊ ಲಕ್ಕಿಗೆ ನಾನು ಅದಕ್ಕೆ ವಿಶ್ವಾಸ ಪಡಲಿಲ್ಲ. ನನ್ನ ಹಾರ್ಡ್ ವರ್ಕ್ ಏನುಂಟು ಅದನ್ನು ನಾನು ಮಾಡಿದೆ. ಅದರಲ್ಲಿ ವಾರ್ಡಲ್ಲಿ ಒಳ್ಳೆ ಕೆಲಸ ಮಾಡಿ ಸಿಸ್ಟರ್ದ ಒಂದು ಅಪ್ರಿಷಿಯೇಷನ್ ತಗೊಳ್ಬೇಕು, ಅವರದ್ದು ನಾವು ಪ್ರಾಕ್ಟಿಕಲ್ ಮಾಡಿ ಏನೆಲ್ಲ ಟ್ರೇ ಎಲ್ಲ ನಾವು ಅರೇಂಜ್ಮೆಂಟ್ ಮಾಡ್ತೇವೆ, ಏನು ಟ್ರೀಟ್ಮೆಂಟ್ ಕೊಡ್ತೇವೆ ಅದರಲ್ಲಿ ನಾವು ಚೆನ್ನಾಗಿ ನರ್ಸಿಂಗ್ ಅಸಿಸ್ಟೆಂಟ್ ಆಗಿರಬೇಕು. ಆಮೇಲೆ ರಿಟರ್ನ್ ಎಕ್ಸಾಮಿಸ್ ಇದೆ, ಪ್ರಾಕ್ಟಿಕಲ್ ಇದೆ, ಓರಲ್ ಇದೆ. ಅದರಲ್ಲೆಲ್ಲ ದೇವರ ಆಶೀರ್ವಾದದಿಂದ, ಹಿರಿಯವರ ಆಶೀರ್ವಾದದಿಂದ, ತಂದೆ ದೇವರ ಆಶೀರ್ವಾದದಿಂದ ನನಗೆ ಹೈಯೆಸ್ಟ್ ಮಾರ್ಕ್ಸ್ ಬಂತು. ಐ ಆಮ್ ಹ್ಯಾಪಿಯೆಸ್ಟ್ ಡೇ ಇನ್ 1989 ಐ ಗಾಟ್ ಫಿಸಿಯೋಥೆರಪಿ ಅಸಿಸ್ಟೆಂಟ್. ಅದು ಫಿಸಿಯೋಥೆರಪಿಸ್ಟ್ ಅಂತ ಹೇಳಿಲ್ಲ, ಫಿಸಿಯೋಥೆರಪಿ ಅಸಿಸ್ಟೆಂಟ್ ಜಾಬ್ ಸಿಕ್ಕಿತು. ಆಮೇಲೆ ನಮ್ಮ ಟ್ರೈನಿಂಗ್ ನಮ್ಮ ಮಿಲಿಟರಿ ಹಾಸ್ಪಿಟಲ್ ಮೀರಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಓಕೆ, ನೋಡಿದ್ರೆ ಸ್ನೇಹಿತರೆ, ಒಬ್ಬ ಯೋಧನ ಬದುಕು ಅಂತೇಳಿದರೆ ನಮಗೆ ಒಳ್ಳೆ ಸಂದೇಶವನ್ನು ಕೂಡ ವೆಂಕಟೇಶಣ್ಣ ತನ್ನ ಮಾತಿನ ಮೂಲಕ ಕೊಡ್ತಾ ಇದ್ದಾರೆ. ಇವತ್ತು ಆರ್ಮಿ ಸೇರೋದು ಅಂತ ಹೇಳಿದರೆ ಬರೀ ವಾರ್ ಮಾಡೋದು, ಫೈಟ್ ಮಾಡೋದು ಅಂತ ಹೇಳಿರ್ತದೆ. ಆದರೆ ಆರ್ಮಿಯಲ್ಲಿ ಕೂಡ ನಮಗೆ ಛಲ ಇದ್ದರೆ, ಸಾಧಿಸುವಂತಹ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ನಂಬಿಕೆ ಇದ್ದರೆ ಅದರಲ್ಲಿ ಬೇರೆ ಬೇರೆ ಅವಕಾಶ. ಇವತ್ತು ವೆಂಕಟೇಶ್ ಕುಂಪಲ್ ಅವರು ಕೂಡ ಹಾಗೆ ಹೋಗುವಾಗ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡು ಕೇವಲ 4-5 ವರ್ಷದಲ್ಲೇ ಅವರು ನೋಡಿ ಅಚೀವ್ ಮಾಡಿದ್ದು. ಇದನ್ನ ಇನ್ಸ್ಪಿರೇಷನ್ ಹೇಳೋದು. ಅವರು ಏನು ಹೇಳ್ತಾರೆ, ವಿಶೇಷಾಂಗರ ಒಂದು ಸೇವೆಯ ಮನೋಬಲ ಅವರಿಗೆ ಪ್ರಾಯದಲ್ಲೇ ಇರೋದ್ರಿಂದ, ಒಂದು ಚಿಕ್ಕಂದಿನಿಂದ ಇರೋದ್ರಿಂದ ಇದು ಅವರಿಗೆ ಸಾಧ್ಯವಾಯಿತು. ತನ್ನ ಗುರುಗಳನ್ನು ಅಲ್ಲಿರುವಂಥವರನ್ನು ನೋಡಿ ಕಲಿತು. ಇದೇನವರು ಇಲ್ಲೇ ನಾವೇನಾದರೂ ಫೀಸ್ ಕಟ್ಟಿ ಕಲಿಬೇಕಿದ್ರೆ ಎಷ್ಟೋ ಬೇಕಿತ್ತು. ಅದೆಲ್ಲವನ್ನು ಬಿಟ್ಟು ಮುಂದಿನ ಯುವಜನತೆಗೆ ಒಂದು ವೀರ ಯೋಧನಾಗಿ ಬೆಳೆಯುವುದಕ್ಕೆ ಮತ್ತು ಸೇನೆಯನ್ನು ಸೇರಲಿಕ್ಕೆ ಬೇಕಾದ ಅವಕಾಶಗಳು ಮತ್ತು ಅದರಲ್ಲಿ ಬೇಕಾದ ವಿಭಾಗಗಳು ಇದೆ ಅಂತೇಳಿ ನಮ್ಮ ವೆಂಕಟೇಶನ್ನ ತಿಳಿಸಿಕೊಟ್ಟಿದ್ದಾರೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ವೆಂಕಟೇಶ್ ಕುಂಪಲ್ ಅವರ ಬದುಕಿನ ಪಯಣವನ್ನು ನಾವು ಕೇಳ್ತಾ ಇದ್ದೇವೆ. ಅವರ ಪ್ರೀತಿಯ ಅರ್ಧಾಂಗಿ ಸಹಧರ್ಮಿಣಿಯವರು ಮತ್ತು ಅವರ ಮಗಳು ಶ್ವೇತಾ, ಅವರ ಪತ್ನಿ ರೇಖಾ ಮತ್ತು ಶ್ವೇತಾ ಇದ್ದಾರೆ. ದೀಪಾವಳಿಯ ಸವಿಗೆ ಸಿಹಿ ನಿಜವಾಗಿಯೂ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸಿಹಿ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ಬೇಕರಿ ಐಸ್ ಕ್ರೀಮ್ ಐಟಮ್ಗಳ ಮೇಲೆ ನೋಡ್ತೇವೆ. ಆದರೆ ನಮ್ಮ ರೇಖಕ್ಕ ಇವತ್ತು ಸ್ಪೆಷಲ್ ಆಗಿ ಮನೆಯಲ್ಲೇ ಗುಳಿಯಪ್ಪವನ್ನು ಮಾಡಿ ನಮಗೆ ನೀಡಿದ್ದಾರೆ. ಬಹಳ ಅದ್ಭುತವಾಗಿರುವಂಥದ್ದು, ಆರೋಗ್ಯಕರ. ಈಗಾಗಲೇ ವೆಂಕಟೇಶಣ್ಣ ಒಬ್ಬರು ಫಿಸಿಯೋಥೆರಪಿಸ್ಟ್ ಆದ ಕಾರಣ ನನಗೆ ಗೊತ್ತಿದೆ, ಮನೆಯಲ್ಲೇ ಮಾಡಿದರೆ ಅದು ಯಾವಾಗಲೂ ಆರೋಗ್ಯ, ಸಮತೋಲನ ಆಹಾರ ಕೂಡ. ರೇಖಾ ಅವರು ಭಾಳ ಸಾಫ್ಟಾಗಿ ಭಾಳ ಚೆನ್ನಾಗಿದೆ. ನಾನಂತೂ ಈ ಸಿಹಿಯನ್ನು ತಿಂತೇನೆ. ನಿಮ್ಮ ಮನೇಲಿ ಕೂಡ ಇಂಥ ಸಿಹಿ ಗುಳಿಯಪ್ಪ ಮಾಡಬೇಕಾ? ಬನ್ನಿ ರೇಖಕ್ಕನ ಹತ್ರ ಇದನ್ನು ಮಾಡುವ ವಿಧಾನವನ್ನು ಕೇಳೋಣ. ರೇಖಾ ಅವರೇ, ನಮ್ಮ ಸಾಧಕರು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಚೆನ್ನಾಗಿದೆ, ಬಹಳ ಚೆನ್ನಾಗಿ, ಬಹಳ ತುಪ್ಪದಲ್ಲೇ ಇದನ್ನು ಮಾಡಿದ್ದೀರಾ. ಈ ದೀಪಾವಳಿಯ ಸಿಹಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀರೋ, ಮತ್ತೆ ನಿಮ್ಮ ಪತಿರಾಯರ ಬಗ್ಗೆ ನಿಮ್ಮ ಜೀವನದ ಒಂದಿಷ್ಟು ಪಯಣವನ್ನು ಹೇಳಿ. ಯಾವ ರೀತಿ ಮಾಡಿದ್ದೀರಾ? ಮೊದಲಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ವೀಕ್ಷಕರಿಗೂ. ಮತ್ತು ಇದನ್ನು ಯಾವ ರೀತಿ ಮಾಡಿದ್ದೇನಂತಂದರೆ, ಅಕ್ಕಿ ಮತ್ತು ಬಾಳೆಹಣ್ಣು, ಏಲಕ್ಕಿ ಮತ್ತು ತೆಂಗಿನಕಾಯಿ ತುರಿ ಅದನ್ನೆಲ್ಲ ಹಾಕಿ ರುಬ್ಬಿ, ಮತ್ತು ಅದಕ್ಕೆ ಸ್ವಲ್ಪ ನಮ್ಮ ಸೋಡಾ ಪುಡಿ ಹಾಕಿ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಇಟ್ಟುಬಿಟ್ಟು ಆಮೇಲೆ ತುಪ್ಪ ಹಾಕಿ ಗುಳಿಯಪ್ಪ ಮಾಡಿ. ಬಹಳ ಚೆನ್ನಾಗಿದೆ, ಟೇಸ್ಟ್ ಬಹಳ ಚೆನ್ನಾಗಿದೆ. ನಿಮ್ಮ ಬದುಕು ಕೂಡ ಅಷ್ಟೇ ಸವಿಯಾಗಿ ನಡೆಯುತ್ತಾ ಇದೆ. ಮುದ್ದಿನ ಮಗಳು ಶ್ವೇತಾ ಇದ್ದಾಳೆ, ಇನ್ನೊಬ್ಳು ಬೆಂಗಳೂರಲ್ಲೇ. ವೆಂಕಟೇಶ್ ಕುಂಪಲ್ ಅವರು ಹೇಳಿದರು, ಒಬ್ಬ ಆರ್ಮಿಯ ಜೀವನ ಹೇಗಿರುತ್ತೆ ಆ ಸಂದರ್ಭದಲ್ಲಿ. ಈಗ ಹೇಗೂ ಹೆಣ್ಣು ಸಿಗುತ್ತೆ, ಬೇಕಾದ್ರೆ ಮದುವೆ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರ ಸಹಧರ್ಮಿಣಿಯಾಗಿ ಅವರೆಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನೀವು ಇನ್ಸ್ಪೈರ್ ಆಗಿದ್ದವರು. ಹೇಗೆ ಅನ್ನಿಸ್ತಾ ಇದೆ ಅವರ ಜೊತೆಯ ಒಂದು ಜೀವನ ಮತ್ತು ಆ ದಿನಗಳು ಹೇಗಿತ್ತು, ಮತ್ತು ನಿಮ್ಮ ಬದುಕಿನ ಸಂತೃಪ್ತಿಯ ಬದುಕು ಹೇಗೆ ಸಾಗ್ತಾ ಇದೆ ಅಂತ ಹೇಳ್ಬೋದಾ ರೇಖಕ್ಕ? ಹೌದು, ಮೊದಲಿಗೆ ನಮ್ಮ ಮದುವೆ ಆಗುವ ಮೊದಲು ಹೆಣ್ಣು ನೋಡಲಿಕ್ಕೆ ಬರುವಾಗ ಆರ್ಮಿ ಅಂತ ಹೇಳಿದರು, ಇವರು ಮಿಲಿಟ್ರಿಯಲ್ಲಿ ಇರುವುದು ಅಂತ. ಆಗ ನನಗೆ ಗೊತ್ತಿಲ್ಲ ಮಿಲಿಟ್ರಿ ಅಂತ ಏನಂತೇಳಿ. ಆ ಕಾಲದಲ್ಲಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಹ ಇಲ್ಲ ಮಿಲಿಟ್ರಿಯಲ್ಲಿ. ಮತ್ತು ಮಿಲಿಟ್ರಿಯಲ್ಲಿ ಅಂದರೆ ಗೌರ್ಮೆಂಟ್ ಜಾಬ್ ಅಲ್ಲ, ಹಾಗೆ ನನಗೆ ಅಪ್ಪ ಇಲ್ಲ, ನನಗೆ ಅಣ್ಣನವರೇ ಎಲ್ಲ ತಂದೆಯ ಸ್ಥಾನದಲ್ಲಿ ನಿಂತು ನಮಗೆಲ್ಲ ಮದುವೆ ಎಲ್ಲ ಮಾಡಿ. ಅಮ್ಮ ಇದ್ದಾರೆ. ಅಮ್ಮ ಇದ್ದಾರೆ. ಹೌದು. ಹಾಗೆ
ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಖುಷಿ ಆಯ್ತು, ಗೌರ್ಮೆಂಟ್ ಜಾಬಿನ ಯಜಮಾನರು ಸಿಕ್ಕಿದ್ರು ಅಂತ. ಮಗಳಿಗೆ ನಗು ಬರ್ತಾ ಇದೆ ಮುಂದಿನ ಜೀವನವನ್ನ ನೆನಪಿ. ಓಕೆ, ಹಾಗೆ ಒಪ್ಪಿದೆ ನಾನು. ಒಪ್ಪಿದ್ರೆ ಅಂತೆ, ಮತ್ತೆ ಮದುವೆಯಾಗಿ ಜೈಪುರ ಎಲ್ಲ ತಾಜ್ ಎಲ್ಲ ಮೊದಲು ಇವರು ನನ್ನನ್ನು ಒಂದ್ಸಲ ಮೀಟ್ ಮಾಡ್ಲಿಕ್ಕೆ ಬಂದಿದ್ರು. ಆಗ ಕೇಳಿದ್ರು ಇವರು, ನಿಂಗೆ ಗೊತ್ತಾ ಮಿಲಿಟರಿ ಅಂದ್ರೆ ಏನು ಅಂತ. ನಾ ಹೇಳಿದೆ ನಂಗೆ ಗೊತ್ತಿಲ್ಲ. ನನ್ನ ಜಾಬ್ ಗೊತ್ತಾ ನಿಂಗೆ? ನಾನು ಹೇಳಿದೆ ನನ್ಗೆ ಗೊತ್ತಿಲ್ಲ. ಅಣ್ಣನವರು ಒಪ್ಪಿಗೆ ಮಾಡಿದ್ರು, ಮತ್ತೆ ತಾಯಿ ಕೂಡ ಒಪ್ಪಿಗೆ ಕೊಟ್ಟರು. ನಾನು ಆಯ್ತು ಅಂತ ಹೇಳಿದೆ. ಈಗಿನ ಮಕ್ಕಳಿಗೆ ಹಾಗೆ ಅಲ್ಲ, ಈಗಿನ ಮಕ್ಕಳಿಗೆ ಎನ್ಕ್ವೈರಿ ಮಾಡ್ತಾರೆ. ಆಗ ನಮ್ಗೆ ಏನು ಗೊತ್ತಿರ್ಲಿಲ್ಲ ಅಲ್ಲ, ಅದಕ್ಕೆ ನಾನು ಸರಿ ಅಂತ ಹೇಳಿದೆ. ಆನಂತರ ಇವರು ಹೇಳಿದರು, ನಾನು ಮಿಲಿಟ್ರಿಯಲ್ಲಿ ಫಿಸಿಯೋಥೆರಪಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಅದಕ್ಕೆ ಫಿಸಿಯೋಥೆರಪಿ ಏನಂದರೆ ಗೊತ್ತಾ ಅಂತ ಕೇಳಿದರು. ನಾ ಹೇಳಿದೆ ಅದು ಸಹ ನನಗೆ ಗೊತ್ತಿಲ್ಲ ಆಗ ಫಿಸಿಯೋಥೆರಪಿ ಏನು ಅಂತ. ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ರು ಇವರು. ಖುಷಿ ಪಟ್ಟು. ಹೌದು. ಹೇಗಾಯ್ತು ಅಲ್ಲಿ? ಏನ್ ಮಾಡ್ತಾ ಇದ್ರು? ಈಗ ಅವರು ಕೆಲಸಕ್ಕೆ ಹೋಗ್ತಾ ಇದ್ರು, ಅಲ್ಲಿ ಸೇವೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು, ತುಂಬಾ ಹೆವಿ ಡ್ಯೂಟಿ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಅಲ್ಲಿ ಹೇಗೆ ಜೀವನ ಮಾಡ್ತಾ ಇದ್ರಿ? ನಾವು ಫಸ್ಟಿಗೆ ಜೈಪುರ್ಗೆ ಹೋದೆವು. ಅಲ್ಲಿ ಒಂದು 9 ತಿಂಗಳು ನಾವು ಟೈಮ್ ಸ್ಪೆಂಡ್ ಮಾಡಿದ್ದೆವು. ಆನಂತರ ಅದೇ ಡ್ಯೂಟಿಗೆ ಹೋಗ್ತಾ ಇದ್ರು. ಬೆಳಿಗ್ಗೆ ಹೋಗಿ ಸಂಜೆ ಬರೋದು, ಆಮೇಲೆ ನೈಟ್ ಡ್ಯೂಟಿ. ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಆಗ, ನಮ್ಮ ಊರು ಬಿಟ್ಟು ಬೇರೆ ಊರಲ್ಲಿ ಹೌದು ಸೆಟಲ್ ಆಗೋದಂದ್ರೆ, ಅಲ್ಲಿ ದಿನ ಕಳೆಯೋದಂದ್ರೆ ತುಂಬ ಕಷ್ಟ, ಯಾರಿಲ್ಲ. ಆದಮೇಲೆ ಭಾಷೆ ಗೊತ್ತಿಲ್ಲ, ಕರ್ಕೊಂಡು ಹೋಗಿದ್ದಾರೆ ಆದರೆ ಭಾಷೆ ಗೊತ್ತಿಲ್ಲ. ಆದರೆ ನನಗೆ ಹಿಂದಿ ಭಾಷೆಯಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಕಲಿಬೇಕು ಅಂತ. ನಾನು ಇಲ್ಲಿ ಕೂಡ ಸೀರಿಯಲ್ ಅದೆಲ್ಲ ನೋಡ್ತಾ ಇದ್ದೆ. ಹೌದು, ಅದಕ್ಕೆ ಎಲ್ಲರೂ ನೆರೆಕರೆಯವರೆಲ್ಲ ಮಾತಾಡಿ ನನಗೆ ಅಲ್ಲಿ ಏನಾದರೂ ಅಂದರೆ ಟೈಮ್ ಪಾಸ್ ಅಥವಾ ನಿಮ್ಮನ್ನು ನೀವು ರಿಸರ್ವ್ ಆಗಲಿಕ್ಕೆ ಏನಾದರೂ ಸೇರಿದ್ರ, ಕಲೀಲಿಕ್ಕೆ ಭಾಷೆ ಕಲೀಲಿಕ್ಕೆ ಸೇರಿದ್ರ, ಅಥವಾ ಏನಾದರೂ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಏನಾದರೂ ತರಬೇತಿಯನ್ನು ಏನಾದರೂ ಪಡ್ಕೊಂಡ್ರ? ಭಾಷೆ ಕಲೀಲಿಕ್ಕೆ ಯಾವುದು ಕೋರ್ಸ್ ಬೇಡ, ಯಾಕಂದ್ರೆ ಅಲ್ಲಿ ಇರುವುದೇ ಹಿಂದಿ. ಹೌದು, ಹಿಂದಿ ಮಾತಾಡೋದಲ್ಲಿ. ಆದ್ದರಿಂದ ಹಿಂದಿ ನಾನು ಬೇಗ ಕ್ಯಾಚ್ ಮಾಡಿದೆ, ಬೇಗ ನಾನು ಕಲಿತೆ ಹಿಂದಿ. ಮತ್ತು ಸ್ವಾವಲಂಬಿಯಾಗಿ ಅಲ್ಲಿ ನಮಗೆ ತುಂಬ ತರಬೇತಿ ಇದೆ. ಪ್ರತಿಯೊಂದು ಎಂಬ್ರಾಯ್ಡರಿ ಕಲೀಲಿಕ್ಕೆ, ಮತ್ತು ಬ್ಯೂಟಿಷಿಯನ್ ಕಲೀಲಿಕ್ಕೆ, ಮತ್ತು ಸ್ಟಿಚಿಂಗ್, ಹಾಗೆ ತುಂಬ ಇದೆ. ಮತ್ತು ಹ್ಯಾಂಡ್ ವರ್ಕ್ ಏನಾದರೂ ಮಾಡಬೇಕಿದ್ರೆ ಅದೆಲ್ಲ ತುಂಬ ಕಲೀಲಿಕ್ಕೆ ತುಂಬ ಇದೆ. ನಾನು ಸ್ಟಿಚಿಂಗ್ ಕಲ್ತಿದ್ದೇನೆ, ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೇನೆ. ಗೊತ್ತಾಗುತ್ತೆ, ನೀವು ಈಗಲೂ ಕೂಡ ಬ್ಯೂಟಿ ಥರ ಇದ್ದೀರಾ. ಹಾಗೆ ಅದೆಲ್ಲ ಕಲಿತೆ ನಾನು ಅಲ್ಲಿ ಟೈಮ್ ಪಾಸ್ ಆಯಿತು ನನಗೆ. ಆಮೇಲೆ ಇಬ್ಬರು ಮಕ್ಕಳಾಗಿ ಮಕ್ಕಳ ಎಜುಕೇಶನ್ ಅಲ್ಲಿ ನಾವು ಬ್ಯುಸಿ ಆಗಿದ್ದೇವೆ. ಆಮೇಲೆ ಮತ್ತೆ ಊರಿಗೆ ಬಂದ್ರೆ ನೀವು ಮಕ್ಕಳಾದ್ಮೇಲೆ ಹಾಗೆ ಅಂದ್ರೆ ವರ್ಷದಲ್ಲಿ 1 ಸಲ 2 ಸಲ ನಾವು ಬರ್ತಾ ಇದ್ದೀವಿ. ಏನು ನಿಮಗೆ ಫೀಲ್ ಆಗ್ತಾ ಇದೆ ಅಂದ್ರೆ ಒಬ್ಬ ಯೋಧನನ್ನ ಮದುವೆಯಾಗಿ, ಅದು ಕೂಡ ಅವರ ಜೊತೆ? ಯಾಕಂತ ಹೇಳಿದ್ರೆ ಆ ಅಣ್ಣ ಹೇಳಿದ ಹಾಗೆ, ನನಗೆ ಗೊತ್ತಿರುವ ಹಾಗೆ ಬಹಳ ಕೆಲವೇ ಜನರು ರಿಸ್ಕ್ ತಗೊಂಡೋಗಿ ಅವರ ಜೊತೆ ಜೀವನ ಮಾಡ್ತಾರೆ. ಯಾವಾಗ ಹೇಗೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ನೀವು ಸಹಧರ್ಮಿಣಿಯಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಹೋಗಿ 2 ಮಕ್ಕಳನ್ನ ಲಾಲನೆ ಮಾಡಿಕೊಂಡು ಇವತ್ತು ನಿಮ್ಮ ಬದುಕಿನ ಪಯಣ ಹೇಗಿದೆ ಅಕ್ಕ? ಈಗ ತುಂಬ ಖುಷಿ ಆಗ್ತಾ ಇದೆ ನನಗೆ. ಯಾಕಂದರೆ ಒಬ್ಬ ಯೋಧನ ಪತ್ನಿ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ಈಗ ಸಿಗುವ ಗೌರವ ಆಗ ಸಿಗ್ತಾ ಇರಲಿಲ್ಲ. ಖಂಡಿತ. ನಾವು ಆ ಕಾಲದಲ್ಲಿ ಅಷ್ಟೊಂದು ಯೋಧರಿಗೆ ಗೌರವ ಇರ್ತಿರ್ಲಿಲ್ಲ, ಆದರೆ ಇತ್ತು ಭಾಳ ಕಡಿಮೆ, ಗುರುತಿಸ್ತಾ ಇರಲಿಲ್ಲ. ಈಗ ತುಂಬ ಚೆನ್ನಾಗೇ ಇದೆ, ಮತ್ತು ಎಲ್ಲ ಸೌಕರ್ಯನೂ ಇದೆ. ಯೋಧನ ಪತ್ನಿಗೂ ಅಲ್ಲಿ ಫ್ಯಾಮಿಲಿಗೂ ಮಕ್ಕಳಿಗೂ ಎಲ್ಲ ಸೌಕರ್ಯ ಇದೆ. ಹೌದು. ಧನ್ಯವಾದಗಳು ಅಕ್ಕ. ಬಹಳ ಸುಂದರವಾದಂತಹ ಒಂದು ಸಾಂಸಾರಿಕ ಜೀವನದ ಜೊತೆ ಸಾಮಾಜಿಕವಾಗಿ ತಾವು ಕೂಡ ಬೇರೆ ಬೇರೆ ಮಹಿಳಾ ಸಂಘಟನೆಗಳಲ್ಲಿ ಸೇರಿಕೊಂಡು ಪಥ್ಯ ಹಾಗೆ ಹೇಗೆ ನಮ್ಮ ವೆಂಕಟೇಶಣ್ಣ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದಾರೆ, ನಿಮ್ಮನ್ನು ನಾನು ಗಮನಿಸಿದ್ದೇನೆ. ಎಲ್ಲ ಮಹಿಳಾ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದುಕೊಂಡು ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದೇ ದೇಶ ಸೇವೆಯೇ ಈಶ ಸೇವೆ, ಜನತಾ ಸೇವೆಯೇ ಜನಾರ್ದನನ ಸೇವೆ ಅಂತ ಹಿರಿಯರು ಹೇಳ್ತಾರೆ. ಸೊ ಇಷ್ಟೆಲ್ಲ ಒಂದು ಅದ್ಭುತವಾದಂಥ ಸುಂದರವಾದ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಭಾಳ ಒಂದು ಉತ್ತಮ ನುಡಿಗಳ ಜೊತೆ ಬಾಯಿ ತುಂಬ ಮನೆಯಲ್ಲಿರುವಂಥ ಹೆಲ್ದಿ ಏನು ನಮಗೆ ಸಿಗುತ್ತೆ. ಸಿಹಿ ಅಂತ ಹೇಳಿದ ಕೂಡಲೇ ಯೂಟ್ಯೂಬ್ ಅದು ಇದೆಲ್ಲ ಒಕ್ಕಬೇಕಾಗಿಲ್ಲ. ಇದೆಲ್ಲ ಹಿರಿಯರು ಮಾಡಿದಂಥದ್ದು ಭಾಳ ಸದೃಢವಾಗಿರುವಂಥ ಏನು ಹೇಳ್ತಾರೆ, ಪರಿಮಳದ ಜೊತೆಗೆ ಹೊಟ್ಟೆನೂ ತುಂಬುವಂಥ ಒಂದು ಸಿಹಿಯನ್ನು ಕೊಟ್ಟಿದ್ದೀರಿ. ನಿಮ್ಮ ಬದುಕು ಹೀಗೆ ಸಿಹಿಯಾಗಿರಲಿ. ಭಾಳ ಮುದ್ದಾದ 2 ಕಣ್ಮಣಿಗಳು ನಮ್ಮ ವೆಂಕಟೇಶ್ ಮತ್ತು ರೇಖಾ ದಂಪತಿಗಳಿಗೆ. ಒಬ್ಬರು ಬೆಂಗಳೂರಲ್ಲಿ ತನ್ನ ಕಾರ್ಯನಿಮಿತ್ತ ಇದ್ದಾರೆ, ಇನ್ನೊಬ್ಬರು ಶ್ರೇಯಾ. ಓಕೆ, ಶ್ರೇಯಾ ಮತ್ತು ಶ್ವೇತಾ ನಮ್ಮ ಜೊತೆ ಇದ್ದಾರೆ.
ಎಲೋಷಿಯಸಲ್ಲಿ ಸೈನ್ಸ್ ಅಲ್ಲೇ ಕಲಿಸ್ತಾ ಇದ್ದಾರೆ. ಆ್ಯಂಡ್ ಶಿ ಇಸ್ ವೆರಿ ಬ್ರಿಲಿಯಂಟೆಡ್ ಆ್ಯಂಡ್ ಟ್ಯಾಲೆಂಟೆಡ್ ಕೂಡ. ಮುದ್ದು ಮುಖದ ಶ್ವೇತಾ ತನ್ನ ತಂದೆಯ ಬಗ್ಗೆ ಏನು ಹೇಳ್ತಾಳೆ ಬನ್ನಿ ಕೇಳೋಣ. ಸೊ ನಮ್ಮದು ಆ್ಯಕ್ಚುಲಿ ವಿ ಆರ್ ಬ್ರಾಟ್ ಅಪ್ ಇನ್ ನಾರ್ತ್ ಇಂಡಿಯಾ ಇಟ್ ಸೆಲ್ಫ್ ಥ್ಯಾಂಕ್ಸ್ ಟು ಡ್ಯಾಡ್ ಬಿಕಾಸ್ ಆಫ್ ಹಿಸ್ ವರ್ಕ್ ಆ್ಯಂಡ್ ಆಲ್ ದ್ಯಾಟ್ ವಿ ವರ್ ಬ್ರಾಟ್ ಅಪ್ ಓವರ್ ದೇರ್. ನಮ್ಮ ಜೊತೆ ನಮ್ಮದು ಫ್ರೆಂಡ್ಸ್ ಎಲ್ಲ ಕೂಡ ದೇ ಆರ್ ಆರ್ಮಿ ಪೀಪಲ್ ಇಟ್ ಸೆಲ್ಫ್. ಸೊ ಇನಿಷಿಯಲಿ ನಮಗೆ ಸ್ವಲ್ಪ ಲ್ಯಾಂಗ್ವೇಜಲ್ಲಿ ತುಂಬ ಕಷ್ಟ ಇತ್ತು ಬಿಕಾಸ್ ಅಲ್ಲಿ ಇಟ್ಸ್ ಓನ್ಲಿ Hindi. In English. And here it's pure Tulu. Pure We are Tulu. Tuluas. Yeah. And there is Kannada also. Yeah. So ನಮಗೆ ಅಷ್ಟು ನಂದು ಕನ್ನಡ ಮತ್ತು ತುಳು ಅಷ್ಟು ಫ್ಲೂಯೆನ್ಸಿ ಇಲ್ಲ. ಸೊ ದ ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು. ಅಲ್ಲಿ ಹೋಗಿ ಐ ಹ್ಯಾವ್ ಟು ಲರ್ನ್ ಕನ್ನಡ. ಎಷ್ಟು ವರ್ಷ ಇದ್ರಲ್ಲಿ ಅಪ್ಪ ಅಮ್ಮನ ಜೊತೆ? The entire okay, till your education. Yeah, till my complete education. Nandu andre first standard and second standard I did it in Himachal Pradesh. Oh my god. Third to seventh standard in Delhi. Then 8th, 9th, 10th I did in Andhra Pradesh. Oh, nice. So daddy elli ella hogidare. Superb experience. Yeah, I got different states. Exactly. Yeah. So nandu friends kuda they were from everywhere. So from all over India, the entire hub, the class was nice. the hub Yeah. of sort of multi diversity. Everybody was there in the very class. nice. So it was amazing experience having that with you have to be. It was so what you want to tell your father? Father, I am really very proud of him with him being in army gave us this amazing experience of one exposure that we got. We came to know what exactly is the life of an army person, what they have to go through and how it is a proud moment for us also because Iga, when we go outside and when they tell that oh, you're a daughter of an army man, immediately that proud moment comes that yes, automatically it will come. We are the proud daughters of an army man. So that proud feeling, I think it will never, it's everlasting. It's always there. Thank you so much, Shweta. ನೋಡಿದ್ರ ಅವರು ಚಿಕ್ಕಂದಿನಿರುವಾಗಲೇ ಬೇರೆ ಬೇರೆ ರಾಜ್ಯಗಳ ಸಂಪರ್ಕ ಮಾಡಿಕೊಂಡು ಈಗ ಒಂದು ಹಬ್ಬನ್ನೇ ಬಹುಶಃ ಶ್ವೇತಾ ಅವರು ಕೂಡ ತನ್ನ ತಂದೆಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಅವರ ಕಾರ್ಯದಲ್ಲಿ ಮತ್ತು ದೇಶ ಸೇವೆಯಲ್ಲಿ ಮತ್ತಷ್ಟು ಸೇವೆಯನ್ನು ಮಾಡಲಿ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದಾರೆ. ಧನ್ಯವಾದಗಳು ಶ್ವೇತಾ. ಆತ್ಮೀಯ ವೀಕ್ಷಕ ಬಂಧುಗಳೇ, ಹೊಸಕುರಲ್ ಮಾಧ್ಯಮ ಅರ್ಪಿಸುವಂತಹ ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು ಈ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಕುಂಪಲ್ ಅವರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಅವರ ಸ್ನೇಹಿತರಾದಂತಹ ಕುಚ್ಚುಕ್ಕೋ ಗೆಳೆಯ ಸುಧಾಕರ್ ಕುಂಪಲ್ ಅವರು ನಮ್ಮ ಜೊತೆ ಸೇರ್ಲಿಕ್ಕೆ ಇದ್ದಾರೆ. ಆತ್ಮೀಯರೇ, ದೀಪಾವಳಿಯ ಈ ಸವಿ ಸಂಭ್ರಮ ಕನ್ನಡ ರಾಜ್ಯೋತ್ಸವದ ಸುದಿನದಂದು ಇಬ್ಬರು ವೀರಯೋಧರನ್ನು ಭೇಟಿಯಾಗ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಹೊಸಕುರಲ್ ಮಾಧ್ಯಮ ಒಬ್ಬ ವೀರಯೋಧನ ಜೀವನದ ಪಯಣವನ್ನು ಅವರ ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕನ್ನು ವೀಕ್ಷಕ ಬಾಂಧುಗಳಿಗೆ ಅರ್ಪಿಸುವುದರ ಮೂಲಕ ಅವರ ಕುಚ್ಚುಕೋ ಗೆಳೆಯ ಅವರ ಮಾತಿನಲ್ಲಿ ಆಗದಿಂದ ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಪ್ರತಿ ಮಾತಿನಲ್ಲಿ ಕೂಡ ತನಗೆ ಇನ್ಸ್ಪಿರೇಷನ್, ತನಗೆ ಸೇನೆಗೆ ಸೇರಲಿಕ್ಕೆ ಬಹಳಷ್ಟು ಪ್ರೀತಿ ಮತ್ತು ಸ್ನೇಹದ ದ್ಯೋತಕವಾಗಿ ತನಗೆ ದಾರಿ ತೋರಿಸಿದವರು ಯಾರಂತ ಹೇಳಿದರೆ ಅದು ಸುಧಾಕರ್ ಕುಂಪಲ್ ಅವರ ಬಗ್ಗೆ ಮಾತಾಡ್ತಾ ಇದ್ರು. ಅವರ ಬಾಲ್ಯದ ಅತ್ಯಂತ ಪ್ರೀತಿಯ ಗೆಳೆಯ ಅವರು ಕೂಡ ಒಬ್ಬ ವೀರ ಯೋಧ, ಸೇನೆಯಲ್ಲಿ ಇದ್ಕೊಂಡು ಅದೆಷ್ಟೋ ವೀರ ಯೋಧರನ್ನು ಈ ಮಣ್ಣಿನಿಂದ ದೇಶ ಸೇವೆಗೆ ಕಳಿಸಿದವರು. ಎಲ್ಲ ಚಟುವಟಿಕೆಗಳಲ್ಲಿ ಅವರು ಕುಚ್ಚುಕೋ ಗೆಳೆಯರಾಗಿ ಬಹಳಷ್ಟು ಸೇವೆಯನ್ನು ಇವತ್ತು ಸಮಾಜಕ್ಕೆ ಕೊಡುವವರು. ಅವರು ನಮ್ಮ ವೆಂಕಟೇಶ್ ಕುಂಪಲ್ ಅವರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ ಸುಧಾಕರ್ ಕುಂಪಲ್ ಅವರಿಗೆ. ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೆಂಕಟೇಶ್ ಕುಂಪಲ್ ಅವರು ಮತ್ತು ತಾವುಗಳು ಬಾಲ್ಯದಿಂದಲೇ ಬಹಳ ಕುಚ್ಚುಕು ಆತ್ಮೀಯ ಗೆಳೆಯರಂತ. ಒಬ್ಬ ಗೆಳೆಯನಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಯೋಧನಾಗಿ ವೆಂಕಟೇಶ್ ಕುಂಪಲ್ ಅವರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ದೀಪಾವಳಿಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೆಂಕಟೇಶ್ ಕುಂಪಲ್ ಅವರು ಸುಮಾರು 1977-78 ಇಸವಿ, ಅಂದರೆ ನಮ್ಮದು ಹೈಸ್ಕೂಲ್ ಜೀವನ. ಅವನು ಪ್ರೈಮರಿ ಮಾಡಿರೋದು ಕೋಟೆಗಾರ, ಆದರೆ ನಾನು ಪ್ರೈಮರಿ ಮಾಡೋದು ಹೋಲ್ ಇಂಜಿನಿಯರ್ಸಲ್ಲಿ. ಅಲ್ಲಿಂದ ನಾವು ಹೈಸ್ಕೂಲಿಗೆ ಜಾಯ್ನ್ ಆಗಿರೋದು. ಹೈಸ್ಕೂಲಲ್ಲಿ ನಾನು 8ಗೆ ಜಾಯ್ನ್ ಆಗಿರೋದು, ಅವನು 8th to 9th ಹೋಗುವ ಸಂದರ್ಭ. ಆ ಸಂದರ್ಭದಲ್ಲಿ ನಾವು ಹೋಗುವುದು ಇದು ಕುಂಪಲದಿಂದ ಶಾಲೆ ಒಂದು ಹೈಸ್ಕೂಲು ಪರಿಚಯ ಆಗಿದೆ. ಅಲ್ಲಿಂದ ಒಂದೇ ಊರಿನಿಂದ ಹೋಗೋದಾದರೆ ಒಟ್ಟಿಗೆ ಪರಿಚಯ, ಆಗ ನಡೆದುಕೊಂಡು ಹೋಗುವ ಸಂದರ್ಭ. ಈಗಿನ ಹಾಗೆ ವಾಹನಗಳಿಲ್ಲ, ನಡೆದುಕೊಂಡು ಹೋಗೋದು, ಒಟ್ಟಿಗೆ ಹೋಗೋದು 4-5 ಮಂದಿ. ಆನಂತರ ನಾವು ಹೈಸ್ಕೂಲ್ ಜೀವನ ಆಯಿತು. ಅದರ ಜೊತೆಗೆ ನಾವು ಈ ಕೇಸರಿ ಮಿತ್ರ ವೃಂದ, ಮೊದಲು ಯುವಕ ವೃಂದ ಕುಂಪಲಾಗಿತ್ತು, ಅದರಲ್ಲಿ ಕೂಡ ನಾವು ನಿಮ್ಮ
ಈ ಪ್ರದೇಶದಲ್ಲಿ. ಅದರ ಸ್ಥಾಪಕ ಸದಸ್ಯರಲ್ಲಿ ನಾನು ಒಬ್ಬನು, ಅದರಲ್ಲಿ ವೆಂಕಟೇಶ್ ಕುಂಪಲ್ ಕೂಡ ಒಟ್ಟಿಗೆ ಇದ್ದವರು. ಸ್ಥಾಪಕ ಸದಸ್ಯರಂತ ಹೇಳಿ ಕೂಡ ನಮಗೆ ಹೆಮ್ಮೆ ಆಗ್ತದೆ. ಮುಂದೆ ಅದು ಕೇಸರಿ ಆಯಿತು, ಕೇಸರಿ ಮಿತ್ರ ಬರಂದ ಆಯಿತು. ನಾವು ಜೊತೆಯಲ್ಲೇ ಇದ್ದವರು, ಇದೇ ಶಾಲೆಯ ಗ್ರೌಂಡಲ್ಲಿ ಜೊತೆಯಲ್ಲಿ ಆಡಿದವರು. ಮನೆಗೆ ಹೋಗೋದಾದ್ರೂ ಕೂಡ ನಾವು ಮೊದಲು ಅವರ ಮನೆಗೆ ಹೋಗೋದು, ಎಲ್ಲಿಂದ ಹೊರಟು ಹೋಗೋದಾದ್ರೆ ಮೊದಲು ಭೇಟಿಯಾಗಿ ಹೋಗೋದು. ಆನಂತರ ಹೈಸ್ಕೂಲು 81 ಮುಗಿದ ನಂತರ ಕೂಡ ನಾನು ಮನೆಯಲ್ಲೇ ಇದ್ದೆ ಸ್ವಲ್ಪ ಸಮಯ. ಅವ ಕಾಲೇಜಿಗೆ ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಕೂಡ ನಾನು ಪ್ರೈವೇಟ್ ಜಾಬ್ ಮಾಡುವ ಕೂಡ ಒಟ್ಟಿಗೆ ಜೊತೆಯಲ್ಲಿ ಬೆಳಿಗ್ಗೆ ಹೊರಟು ಬಹಳ ಆತ್ಮೀಯತೆ ಇತ್ತು ನಿಮ್ಮಲ್ಲಿ. ಒಟ್ಟಿಗೆ ಹೋಗುದು, ಇಲ್ಲಿಂದ ಕುಂಪಳದಿಂದ ಹೊರಗೆ ಹೋಗುದಾದ್ರೆ ಜೊತೆಯಲ್ಲೇ ಇದ್ದೆವು. ಹೈಸ್ಕೂಲ್ ಜೀವನದಲ್ಲಿ ಕೂಡ ಜೊತೆಯಲ್ಲಿ ಇದ್ದರು. ನಾನು 9th ಅಲ್ಲಿಂದ ಸ್ಟಾರ್ಟ್ ಆದವರು ಇವತ್ತಿನ ತನಕ ಇರಲಿ, ಒಳ್ಳೇದು ಮಾಡಲಿ, ಒಟ್ಟಿಗೆ ಇದ್ದೇವೆ. ಈಗ ನೀವೊಂದು ಹೇಳಿದ್ರಿ ಆರ್ಮಿ ಜೀವನದಲ್ಲಿ, ನಾನು 85 ಜಾಯ್ನ್ ಆಗಿ ಆ ಸಂದರ್ಭದಲ್ಲಿ 84 ಒಂದು ಸಲ ನಾನು ಹೋಗಿದ್ದೆ. ಅದು ಅಲ್ಲಿಂದ ನನಗೆ ಪರ್ಮನೆಂಟ್ ರಿಜೆಕ್ಟ್ ಆಯಿತು. ನನ್ನ ರಿಜೆಕ್ಟ್ ಮಾಡಿದರು. ಬೆನ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತೇಳಿ ನನ್ನ ಸರ್ಟಿಫಿಕೇಟಲ್ಲಿ ಬರೆದು ಕೊಟ್ಟರು, ಪರ್ಮನೆಂಟ್ ಅನ್ಫಿಟ್ ಅಂತೇಳಿ. ಬಟ್ ನನ್ನ ಛಲ ಬಿಟ್ಟಿರಲಿಲ್ಲ. ನೆಕ್ಸ್ಟ್ ಇಯರ್ ಮತ್ತೆ ಹೋದೆ. ಅದೇ ಆ ಡಾಕ್ಟ್ರು ಕೂಡ ಇರಲಿಲ್ಲ ಆಗ ಸೆಲೆಕ್ಷನ್ ಆಗುವವರು. ನಾನು ಸೆಲೆಕ್ಟ್ ಆಯಿತು. ಯಾರಿಗೂ ಇಲ್ಲಿ ತಿಳಿಸಿರಲಿಲ್ಲ. ಇವನ್ ಮನೆಯಲ್ಲಿ ಕೂಡ ತಾಯಿಗೆ ಕೂಡ ನಾನು ಹೋಗೋದು ಇಷ್ಟ ಇರಲಿಲ್ಲ. ಕೊನೆಯ ಮಗ ನಾನು, 4ನೇವ, ಇಷ್ಟ ಇರಲಿಲ್ಲ. ಅವ್ರಿಗೆ ಕೂಡ ಬೇಸರ ಆಗಿದೆ. ನಾನು ಹೋಗೋ ಮುಂದಿನ ದಿವಸ ಹೇಳಿ ಮರುದಿವಸ ನಾನು ಹೊರಟೋಗಿದ್ದೆ ಗೋವಾ ನನ್ನ ಟ್ರೈನಿಂಗ್ಗೆ. ಆವಾಗ ಇವನು ಕೂಡ ಊರಲ್ಲಿಲ್ಲ, ಬ್ಯಾಂಗ್ಳೂರಲ್ಲಿ ಏನೋ ಒಂದು ಪ್ರೈವೇಟ್ ಜಾಬಲ್ಲಿ ಮಾಡ್ತಾ ಇದ್ದ. ಕಷ್ಟದ ದಿನಗಳು ಆಗೋದು. ಏನಾದರೂ ಒಂದು ಕೆಲಸ ಮಾಡಬೇಕು, ಅದನ್ನು ಹುಡ್ಕೊಂಡು ಹೋದವ ನಾನು. ನಾನು ಹೋಗಿ ಸ್ವಲ್ಪ ಸಮಯದ ನಂತರ ಈಗ ಇವಾಗ ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಜಾಬ್ ಏನು ಪರ್ಮನೆಂಟ್ ಅಲ್ಲ, ಅದೊಂದು ಶಾಶ್ವತ ಇದು ಉದ್ಯೋಗ ಅಲ್ಲ ಅಂತೇಳಿ ಆಗಿತ್ತು. ಅದಕ್ಕೆ ನನ್ನನ್ನು ಕೇಳಿದಾಗ ನಾನು ಹೇಳಿದೆ, ಈಗೀಗ ನೀನು ಬಾ, ಹೇಗೂ ನಾನು ಇದ್ದೇನೆ, ಟ್ರೈನಿಂಗಲ್ಲಿದ್ದೆ ಆಗ. ಈ ವಿಚಾರಿಸಿದಾಗ ಇವನು ಕೂಡ ನಾನು ಹೇಳಿದೆ, ಒಳ್ಳೆಯ ಇವನಿಗೆ ಆಪರ್ಚುನಿಟಿ ಸಿಕ್ಕಿದೆ. ಆರ್ಮಿ ಮೆಡಿಕಲ್ ಕೋರು, ಒಳ್ಳೆಯ ಸರ್ವಿಸ್. ನಾನು ಆರ್ಮಿಯಲ್ಲಿ ಸಿಗ್ನಲ್ ಕೋರಲ್ಲಿದ್ದೆ, ಅದು ಕೂಡ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್. ಸುಮಾರು 24 ವರ್ಷ ನಾನು ಕೂಡ ಸರ್ವಿಸ್ ಮಾಡಿ, ವೆರಿ ನೈಸ್. ಸರ್ವಿಸಲ್ಲಿ ಇರುವ ಕೂಡ ನಾನು ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಎಕ್ಸ್ಚೇಂಜಲ್ಲಿ ಇರುವಾಗ ನನಗೇನು ಕಾಲ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದೆ. ವಾರಕ್ಕೊಂದು ದಿವಸ ಆದರೂ, ಕಡಿಮೆ ಅಂದರೆ ತಿಂಗಳಿಗೆ ಒಂದೆರಡು ಸಲ ಆದರೂ ಕಾಲ್ ಮಾಡಿದ್ರೆ ನಾನೇ ಮಾತಾಡೋದು. ಯಾಕಂದರೆ ಅವರಿಗೆ ಫೆಸಿಲಿಟಿ ಇರೋದಿಲ್ಲ. ಹೌದು, ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ಇತ್ತು. STD ಇತ್ತು, ಆಗ STD ಇತ್ತು. STDಯಲ್ಲಿ ನಾವು ಏನು ಕಾಲ್ ಮಾಡಿ ಮಾತಾಡ್ತಾ ಇದ್ದೆವು. ಅಲ್ಲಿ ಕೂಡ ನಾವು ಏನಾದರೂ ಊರಿನ ವಿಷಯ, ಫ್ಯಾಮಿಲಿ ವಿಷಯ ಏನಾದರೂ ಡಿಸ್ಕಷನ್ ಮಾಡ್ತೇ ಇರ್ತೀವಿ ಅಂತ. ಅಂದರೆ ಅಲ್ಲಿ ಗೆಳೆತನ ಅಂದರೆ ಒಂದು ಫ್ರೆಂಡ್ಶಿಪ್ಪು ಉಳಿಯೋದು ಹೇಗೆ ಅಂದರೆ ನಮ್ಮ ಕಮ್ಯುನಿಕೇಷನ್ ಇದ್ದರೆ ಮಾತ್ರ. ಹೌದು, ಖಂಡಿತ. ಯಾವಾಗ ಕಮ್ಯುನಿಕೇಷನ್ ಬ್ರೇಕ್ ಆಯಿತು ಅಲ್ಲಿಗೆ ಆ ಫ್ರೆಂಡ್ಶಿಪ್ ಇಲ್ಲ ಅಂತೇಳಿ ಆಯಿತು. ಇವತ್ತಿನ ತನಕ ನಾವು ಜೊತೆಯಲ್ಲಿದೆ, ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಒಟ್ಟಿಗೆ ಇದ್ದೇವೆ. ಯಾಕೆ ಈಗ ಮಾತಾಡಿದ್ರಿ ಅವರ ಮದುವೆಯ ಬಗ್ಗೆ, ರೇಖಕ್ಕನವರನ್ನು ನೋಡಲಿಕ್ಕೆ ಕೂಡ ವೆಂಕಟೇಶ್ ನನ್ನನ್ನು ಕರ್ಕೊಂಡು ಹೋಗಿದ್ದು. ಅವರ ಫಸ್ಟ್ ಮನೆ ವಿಸಿಟ್ ಇವನ ಜೊತೆ ನಾನು ಕೂಡ ಮಾಡಿದ್ದೆ. ಈಗಲೂ ಕೂಡ ನಿಮ್ಮ ಸ್ನೇಹದ ಬಾಂಧವ್ಯ ಬಹಳ ಗಟ್ಟಿಯಾಗಿದೆ. ಒಟ್ಟಿಗೆ ಇದ್ದೇವೆ. ಮುಂದೆ ಕೂಡ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಆಶಿಸ್ತೇವೆ. ನೋಡಿದ್ರೆ ಸ್ನೇಹಿತರೆ, ಸ್ನೇಹ ಬಲವಾಗಿದ್ರೆ, ಅದು ನಿಸ್ವಾರ್ಥವಾಗಿದ್ರೆ, ಎಂಥ ಕಾಲದಲ್ಲಿ ಕೂಡ ಅದು ಬಾಲ್ಯ ಯೌವನ ಇರ್ಬೋದು, ವೃದ್ಧಾಪ್ಯದವರೆಗೆ ಭಾಳ ಫೆವಿಕಾಲ್ಗಿಂತಲೂ ಗಟ್ಟಿಯಾಗಿ ನಮ್ಮ ಸುಧಾಕರಣ್ಣ ಮತ್ತು ವೆಂಕಟೇಶಣ್ಣ ಜೊತೆಯಾಗಿದ್ಕೊಂಡು ತನ್ನ ಕುಟುಂಬ, ತನ್ನ ಸಾಮಾಜಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಸುಧಾಕರಣ್ಣ ಅವರನ್ನು ಪ್ರತಿ ಮಾತಿನಲ್ಲಿ ಕೂಡ ಒಬ್ಬ ಅದ್ಭುತ ಸ್ನೇಹಿತನಾಗಿ, ಒಬ್ಬ ಸಹೋದರನಾಗಿ ಗಮನಿಸ್ತಾ ಇದ್ದಾರೆ. ಅವರು ಕೂಡ ದೇಶೀಯ ಸೇವೆಯನ್ನು 24 ವರ್ಷದ ಸುದೀರ್ಘವಾದಂಥ, ಅವರನ್ನು ಗಮನಿಸಿರ್ಬೋದು. ಯಾವಾಗ ಒಂದು ಸಲ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ, ಆಗೋದಿಲ್ಲ ಅಂತೇಳಿ, ಆದರೆ ದೇಶ ರಕ್ಷಣೆಗೋಸ್ಕರ ನಾನು ಸೇವೆ ಮತ್ತೆ ಮಾಡ್ತೇನೆ ಅಂತ ಹೇಳಿ ಹಠ ತೊಟ್ಕೊಂಡು, ಪಣ ತೊಟ್ಕೊಂಡು ಮತ್ತೆ ಸೇವೆಯನ್ನು ಮಾಡಿದ ನಿಮಗೆ ಮತ್ತೊಮ್ಮೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುಧಾಕರಣ್ಣ. ವೆಂಕಟೇಶ್ ಕುಂಪಲ್ ಅವರ ಬಗ್ಗೆ ವಿಶೇಷವಾದಂಥ ಮನದ ಮಾತುಗಳಾಗಿ ಒಬ್ಬ ಸ್ನೇಹಿತನಾಗಿ ಹೇಳಿದ್ದೀರಿ. ನಿಮಗೆ ಹೊಸಕುರಲ್ನ ನಮ್ಮ ಸಾಧಕರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ನಿಮಗೆ ವಿಶೇಷವಾಗಿ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಆತ್ಮೀಯ ವೀಕ್ಷಕ ಬಂಧುಗಳೇ,
ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಇವತ್ತು ನಾವು ವೆಂಕಟೇಶ್ ಕುಂಪಲ್ ಅವರ ಮನೆಯಲ್ಲಿದ್ದೇವೆ. ವಿರಾಮದ ನಂತರ ಮತ್ತೆ ವೆಂಕಟೇಶ್ ಕುಂಪಲ್ ಅವರ ಕೌಟುಂಬಿಕ ಬದುಕು, ಅವರ ಮಕ್ಕಳು, ಅವರ ಸಂಸಾರ ಯಾವ ರೀತಿ ಇದೆ ಮತ್ತು ಅವರು ಯಾವ ರೀತಿ ಆ ಒಂದು ಸಂಸಾರವನ್ನು ನಿಭಾಯಿಸುವುದರ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸುವುದರ ಮೂಲಕ ಅವರಿಗೆ ನಿವೃತ್ತಿಯೇ ಪ್ರವೃತ್ತಿ ಎಂಬ ಹಾಗೆ ಇದೀಗ ಕೂಡ ಅವರು ಎಲ್ಲ ರೋಗಿಗಳ ವಿಶೇಷಾಂಗರ ಸೇವೆಯನ್ನು ಮಾಡುತ್ತಾ ಎಲ್ಲ ಜನರಿಗೆ ಕೂಡ ಇನ್ಸ್ಪೈರ್ ಆಗಿದ್ದಾರೆ, ಅವರೊಂದು ಮಾದರಿಯಾಗಿದ್ದಾರೆ. ಅವರ ಸಂದೇಶವನ್ನು ಮತ್ತೆ ಕೇಳೋಣ. ಬನ್ನಿ ವೆಂಕಟೇಶ್ ಅಣ್ಣನವರನ್ನು ಮತ್ತೆ ಮಾತಾಡಿಸೋಣ. ಅಣ್ಣ, ನಮ್ಮ ಮಾತುಕತೆ ಮುಂದುವರಿಯುತ್ತಾ ಬಹಳ ಇನ್ಸ್ಪಿರೇಷನಲ್ ಮೆಸೇಜನ್ನು ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಾ. ತಮ್ಮ ಸೇನೆಯ ಬದುಕಿನ ಒಂದಷ್ಟು ಘಟನೆಗಳನ್ನು ನೀವು ನೆನಪಿಸಿದ್ರಿ, ಬಹಳ ಇನ್ಸ್ಪೈರ್ ಆಗಿದೆ. ಎಲ್ಲರಿಗೂ ಕೂಡ ಕೇಳುವಾಗಲೇ ಈ ರೀತಿ ಕೂಡ ಒಂದು ಬದುಕು ಇದೆ, ತನ್ನೆಲ್ಲ ನೋವುಗಳನ್ನು ಬಚ್ಚಿಟ್ಟು ತನ್ನೆಲ್ಲ ಕಷ್ಟಗಳನ್ನು ಬದಿಗಿಟ್ಟು ದೇಶಕ್ಕೋಸ್ಕರ ಬೇರೆ ಬೇರೆ ರೀತಿಯ ಸೇವೆ ಕೊಟ್ಟವರು. ನಾನು ಆಗಲೇ ಹೇಳಿದ ಹಾಗೆ ತದನಂತರ ನಿಮ್ಮ ಕೌಟುಂಬಿಕ ಜೀವನ, ವೈವಾಹಿಕ ಜೀವನ, ನಿಮ್ಮ ಮಕ್ಕಳು ಮತ್ತು ಇದೀಗ ತಾವೇನು ಮಾಡ್ತಾ ಇದ್ದೀರಾ ಮತ್ತು ನೀವು ಯುವ ಜನತೆಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಹಾಗೆ ಈಗ ಫಿಸಿಯೋಥೆರಪಿ ಜೀವನ ನಮ್ಮದು ಶುರುವಾದ ಮೇಲೆ ನಾವೆಲ್ಲ ಸ್ವಲ್ಪ ಸಟ್ಲ್ ಆದೆವು ಲೈಫಲ್ಲಿ. ಯಾಕಂದರೆ ಮೊದಲಿನ ಕಷ್ಟ ಈಗ ಇಲ್ಲ. ಈಗ ಫಿಸಿಯೋಥೆರಪಿ ಅಂತ ಹೇಳಿದರೆ ಅದು ಸ್ಪೆಷಲ್ ಗ್ರೂಪಲ್ಲಿ ಬರ್ತದೆ, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಜೀವನ. ಆಗ ನಮ್ಮ ಮನಸ್ಸಿಗೆ ಆಯಿತು ಇನ್ನೂ ಒಂದು ಮದುವೆಯ ಪ್ಲ್ಯಾನ್ ಮಾಡುವ. ಮನೆಯಲ್ಲೂ ಹೇಳ್ತಾಯಿದ್ರು ಮದುವೆ ಮಾಡಬೇಕು, ಮದುವೆ ಸಮಯ ಆಗಬೇಕು ಅಂಥೇಳಿ. ಆವಾಗಿನ ಸಮಯದಲ್ಲಿ ಸೋಲ್ಜರ್ಗೆ ಒಂದು ಹುಡುಗಿ ಸಿಗುವುದು ಅಂತ ಹೇಳಿದರೆ ತುಂಬ ಕಷ್ಟ, ಯಾಕಂದರೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಅದು ಆರ್ಮಿ ಅಂತ ಹೇಳಿದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಏನಂತೇಳಿ. ಅಲ್ಲ, ಆರ್ಮಿಲಿ ನಾನು ಮೆಡಿಕಲಲ್ಲಿ ಇದ್ದೇನೆ ಅಂತ ಹೇಳಿದರೆ ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಆರ್ಮಿ ಅಂತ ಹೇಳಿದ ಕೂಡಲೇ ಏನೋ ಬಂದೂಕು ಹಿಡಿದು ಶೂಟ್ ಮಾಡಲಿಕ್ಕೆ ಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತು ಶಾಲೆ ಕಲಿಯೋದವರು ಅಂಥದ್ದೆಲ್ಲ ಒಂದು ಭಾವನೆ ಆ ಟೈಮಲ್ಲಿತ್ತು. ಹಾಗಾಗಿ ತುಂಬ ಕಷ್ಟ ಇತ್ತು. ಹಾಗಾಗಿ ನಾವು ಮತ್ತೆ ಹುಡುಕುವ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ಫೈನಲಿ ನಾನು 1995ರಲ್ಲಿ ನಮ್ಮ ರೇಖಾ ಏನು ನಮ್ಮ ಜೊತೆ ಬಾಳ ಸಂಗಾತಿಯಾಗಿ ರೇಖಾ ನಮ್ಮ ಜೊತೆ ಇದ್ದಾರೆ. ಹೌದು, ಅವರನ್ನು ನಾನು 95 ಮದುವೆ ಆದ ಕೂಡಲೇ ನಿಮ್ಮ ಆಯ್ಕೆ, ಯಾಕಂದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್. ಎಲ್ಲರ ಸ್ಪೆಷಲ್ ಆರ್ಮಿ ಮದುವೆ ಸೆಲೆಕ್ಷನ್ ಹೇಗಾಯ್ತು? ಅವರು ನಿಮ್ಮನ್ನು ಇಷ್ಟಪಟ್ರ, ಕುಟುಂಬ ಇಷ್ಟಪಟ್ಟಿತ್ತ? ನಗು ಬರ್ತಾ ಇದೆ ನಮ್ಮ ವೆಂಕಟೇಶ್ ಮದುವೆ ವಿಷಯದಲ್ಲಿ ಹೇಳಿ. ಅಲ್ಲ, ನಾನು ಇಷ್ಟಪಟ್ಟಿದ್ದೇನೆ. ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿ ಒಂದು ಐಡಿಯಾ ಇತ್ತು. ಯಾಕಂದ್ರೆ ನೋಡಿ, ಹುಡುಗಿ ಸಿಗುವವರು ಡೆಫಿನೆಟ್ಲಿ ನಮ್ಮ ಆರ್ಮಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆರ್ಮಿಯ ಜೀವನವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಕಂಪನಿಯನ್ನಾಗಿ ಇರುವಂತಹ ಒಂದು ಹುಡುಗಿ ಬೇಕು. ಖಂಡಿತ ನನಗೆ ದೇವರ ಆಶೀರ್ವಾದದಿಂದ, ಎಲ್ಲ ಗುರು ಹಿರಿಯರ ಆಶೀರ್ವಾದ ಅಂಥದ್ದೇ ಒಂದು ನಮ್ಮ ಬಾಳ ಸಂಗಾತಿ ಸಿಕ್ಕಿದ್ದಾರೆ. ರೇಖಾ, ಐ ಆಮ್ ವೆರಿ ಪ್ರೌಡ್ ಟು ಸೇ ನಾವು ಯು ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 28 years ಆಫ್ ಮ್ಯಾರೇಜ್ ಲೈಫ್. ಸೊ ನನ್ನ ಎಲ್ಲ ಒಂದು ಸೋಲ್ಜರ್ ಅಂತ ಹೇಳಿದರೆ ನಾವು ಈಗ ಮದುವೆ ಆದ ಕೂಡಲೇ ನಮಗೆ ಕಷ್ಟ ಆಗ್ತದೆ. ಯಾಕಂದರೆ ತಗೊಂಡು ಹೋಗೋದು ಕಷ್ಟ. ಅಂದರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ಆಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು ಕಷ್ಟ. ಆದರೂ ಆರ್ಮಿಯಲ್ಲಿ ವ್ಯವಸ್ಥೆ ಇದೆ. ಅದೇನಾದರೂ ತೊಂದರೆ ಇದ್ದರೆ ಅದರಿಂದ ಮೆಸಸ್ಸಿಗೆ ಬರಲೇಬೇಕು ಕ್ಯಾಂಪಿಗೆ ಅಂತ ಹೇಳಿದರೆ ಖಂಡಿತ ಅದಕ್ಕೆ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ. ಸೊ ನನಗೂ ಅಷ್ಟೇ, ನಾನು ಮಿಲಿಟರಿ ಹಾಸ್ಪಿಟಲ್ ಜೈಪುರಲ್ಲಿ ಪೋಸ್ಟೆಡ್ ಇದ್ದೆ. ಜೈಪುರ ಇಸ್ ದ ಪಿಂಕ್ ಸಿಟಿ ಆಫ್ ಇಂಡಿಯಾ. ಅದರ ಹತ್ತಿರವೇ ನಮ್ಮ ಆಗ್ರಾ ಇದೆ, ತಾಜ್ ಮಹಲ್. ಅಲ್ಲಿ ನಾವು ಪೋಸ್ಟೆಡ್ ಇರುವಾಗ ಮತ್ತು ನಾವು ನಮ್ಮ ಕಮಾಂಡಿಂಗ್ ಆಫೀಸರ್ ಹತ್ರ ಮಾತನಾಡುವಾಗ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡುವಾಗ ನಮಗೊಂದು ಫ್ಯಾಮಿಲಿ ಕ್ವಾರ್ಟರ್ ಕೊಟ್ಟರು. ಇಮಿಡಿಯೇಟ್ ಆಗಿ ನಾನು ನಮ್ಮ ವೈಫನ್ನು ಅಲ್ಲಿಗೆ ಕರ್ಕೊಂಡು ಹೋದೆ. ಸೊ ನಾವು ಎಲ್ಲ ಜೈಪುರ್ ಸಿಟಿ ಎಲ್ಲ ತಿರುಗಿ, ಆಮೇಲೆ ಆಗ್ರಾ ಎಲ್ಲ ತಿರುಗಿ, ತಾಜ್ ಮಹಲ್ ಎಲ್ಲ ನೋಡಿ ಒಂದು ದಟ್ ಟೈಮ್ ವಿ ಹ್ಯಾಪಿ. ಬಂದ ರೇಖನಿಗೆ ಅಷ್ಟು ಬೋರ್ ಆಗಲಿಲ್ಲ. ಯಾಕೆ ಲೈಫು ಆ ರೀತಿ ಸೆಟ್ ಆಗ್ತಾ ಹೋಗ್ತು. ಮತ್ತು ನಾವು ನಮ್ಮ ಜೊತೆ ಬೇರೆ ಬೇರೆ ಹಾಸ್ಪಿಟಲಲ್ಲಿ ಬೇರೆ ಬೇರೆ ಯೂನಿಟಲ್ಲಿ ಪೋಸ್ಟೆಡ್ ಅವರು ನಮ್ಮ ಜೊತೆಗೂ ಇದ್ದರು. ಆಮೇಲೆ ನಮಗೆ 2 ಮಕ್ಕಳು. ನನ್ನ ದೊಡ್ಡ ಮಗಳು ಶ್ವೇತಾ ಅಂತ ಹೇಳಿ, ಅವಳು ಈಗ ರೈಟ್ ನಾವು ಅವರು ಲೆಕ್ಚರರ್ ಆಗಿದ್ದಾರೆ LOCS ಕಾಲೇಜಲ್ಲಿ. ಅವರು ಸೈನ್ಸ್ ಸ್ಟೂಡೆಂಟ್. ಅವರು ನಮ್ಮ ಆರ್ಮಿ ಜೊತೆಗೆ, ಅಂದರೆ ಆರ್ಮಿ ಸ್ಕೂಲ್ ಇಲ್ಲದ್ರೆ ಕೇಂದ್ರೀಯ ವಿದ್ಯಾಲಯ ಅಂಥದ್ದೆಲ್ಲ ಶಾಲೆಯಲ್ಲೇ ನಮ್ಮ ಜೊತೆನೇ ಕಲಿತು. ಆಮೇಲೆ ನನ್ನ ಎರಡನೇ ಮಗಳು ಶ್ರೇಯಾ ಅಂತ ಹೇಳಿ, ಅವಳು ಈಗ BE ಮಾಡಿ ಕಂಪ್ಯೂಟರ್ ಸೈನ್ಸಲ್ಲಿ BE ಮಾಡಿ ಈಗ ಬ್ಯಾಂಗ್ಳೂರಲ್ಲಿ ಕೆಲಸಕ್ಕಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮತ್ತು ಒಂದು ರೆಪ್ಯೂಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ವಾಟ್ ಐ ವಾಂಟ್ ಟು ಸೇ, ನಮ್ಮ ಮಕ್ಕಳದು ಬೇಸಿಕ್ ಎಜುಕೇಷನ್ ಆರ್ಮಿದೆ. ಆರ್ಮಿ ಪಬ್ಲಿಕ್ ಸ್ಕೂಲ್, ಇಟ್ ಇಸ್ ವೆರಿ ಪಾಪ್ಯುಲರ್ ಇನ್ ದ ಆರ್ಮಿ ಪಬ್ಲಿಕ್ ಸ್ಕೂಲ್ ಮತ್ತು ಕೇಂದ್ರೀಯ ವಿದ್ಯಾಲಯ ಅಲ್ಲೆಲ್ಲ ಕಲಿತು. ಮತ್ತು ಫೈನಲಿ ನಮ್ಮ ಮಿಸ್ಸಸ್ ನಾವೆಲ್ಲ ಒಟ್ಟು ಸೇರಿ ಅಂದರೆ ಏನು ಬೇಜಾರಿಲ್ಲ. ಯಾಕೆಂದರೆ ಯೂನಿಟಲ್ಲಿ ಆ ರೀತಿಯ ಸಿಸ್ಟಮ್ ಇದೆ. ನಮಗೆ
ಫಿಲ್ಮ್ ನೋಡೋದು ಬೇಕಾದರೆ ಫಿಲ್ಮ್ ಥಿಯೇಟ್ರ್ ಇದೆ, ಮತ್ತು ಏನಾದರೂ ಬುಕ್ಸ್ ಓದಬೇಕಾದ್ರೆ ಲೈಬ್ರರಿ ಇದೆ, ಗಾರ್ಡನ್ ಇದೆ, ಫೆಸಿಲಿಟಿ ಇದೆ, ಎಲ್ಲ ಸಿಸ್ಟಮ್, ಕ್ವಾರ್ಟರ್ಸ್ ಇದೆ, ಎಲ್ಲ ಸಿಸ್ಟಮನ್ನು ಸರಿಯಾದ ವ್ಯವಸ್ಥೆಯಲ್ಲಿ ಆರ್ಮಿ. ಈಗ ನಾನು ನಮ್ಮ ಯಂಗ್ಸ್ಟರ್ಸಿಗೆ ಹೇಳೋದು, ಆರ್ಮಿ ಅಂತ ಹೇಳಿದರೆ ಒಂದೇ ಇದು ಬೇಡ, ಏನೋ ಬೇರೆ ನೆಗೆಟಿವ್ ಥಾಟ್ ಬೇಡ, ಪಾಸಿಟಿವ್ ಆಗಿರಬೇಕು. ನಾವೆಲ್ಲ ಅದನ್ನೆಲ್ಲ ಆ ಕಾಲದಲ್ಲಿ ಅನುಭವಿಸಿದವರು, ಒಳ್ಳೆ ಜಾಲಿಯಾಗಿ ನಮ್ಮ ಫ್ಯಾಮಿಲಿ ಅಲ್ಲಿ ನಾವು ಇದ್ದಾರೆ. ನಾವು ಹೇಳಿದಲ್ಲ, ವಿ ಹ್ಯಾವ್ ಅವರ್ ಓನ್ ಫಿಲ್ಮ್ ಥಿಯೇಟರ್, ನಮ್ಮದೇ ಒಂದು ಥಿಯೇಟರ್ ಇದೆ, ಅದು ಓಪನ್ ಆಡಿಟೋರಿಯಂ, ಓಪನ್ ಏರ್. ಅಲ್ಲಿ ಹೋಗಿ ಫಿಲ್ಮು, ಅದು ಫಿಲ್ಮ್ ಡೈಲಿ ಚೇಂಜ್, ಡೈಲಿ ಫಿಲ್ಮ್ ಚೇಂಜ್. ನಾವು ಫಿಲ್ಮ್ ನೋಡ್ತಿದ್ದೇವೆ, ಹೌದು ಫಿಲ್ಮ್ ನೋಡ್ತಿದ್ದೆವು, ನಾವು ನಮ್ಮ ಲೆವೆಲಲ್ಲೆಲ್ಲ ಎಂಜಾಯ್ ಮಾಡ್ತಿದ್ದೆವು. ಹಾಗೆ ಆರ್ಮಿಯಲ್ಲಿ ಅದೆಲ್ಲ ಫೆಸಿಲಿಟಿ ಇದೆ. ನಾನು ಬೇರೆ ಬೇರೆ ಹಾಸ್ಪಿಟಲ್, ಕಮಾಂಡ್ ಹಾಸ್ಪಿಟಲ್ ಕಲ್ಕಟ್ಟ, ಕಮಾಂಡ್ ಹಾಸ್ಪಿಟಲ್ ಪೂನಾ, ಮಿಲಿಟರಿ ಹಾಸ್ಪಿಟಲ್ ಜೈಪುರ್, ಕಮಾಂಡ್ ಹಾಸ್ಪಿಟಲ್ ಸಿಕಂದ್ರಾಬಾದ್, ಎವ್ರಿವೇರ್ ಎಲ್ಲ ಕೆಲಸ ಮಾಡಿ ಐ ಆಮ್ ವೆರಿ ಪ್ರೌಡ್ ಟು ಸೇ ನಾನು ಒಂದು ಫಿಸಿಯೋಥೆರಪಿ ಜಾಬನ್ನು ಎಂಜಾಯ್ ಮಾಡಿ, ಕಂಪ್ಲೀಟ್ ಫಿಸಿಯೋಥೆರಪಿಯನ್ನು ಎಂಜಾಯ್ ಮಾಡಿ, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸೇ ನನಗೆ ಐ ಗಾಟ್ ಎನ್ ಅಪ್ರಿಷಿಯೇಷನ್, ಅಂದರೆ ಕಮೆಂಡೇಷನ್ ಕಾರ್ಡ್ ಫ್ರಮ್ ಲೆಫ್ಟಿನೆಂಟ್ ಜನರಲ್ ನಾರ್ದರ್ನ್ ಕಮಾಂಡ್. ನನಗೆ ಐ ಆಮ್ ಬೆಸ್ಟ್ ಫಿಸಿಯೋಥೆರಪಿಸ್ಟ್ ಅಂತೇಳಿ ನನಗೆ ನಾನು ಬರೀ ಹೆಮ್ಮೆಯಿಂದ ಹೇಳ್ತಿದ್ದಾಗ, ನಾವು ಆವಾಗ ಕಷ್ಟಪಟ್ಟಿದ್ದೇವೆ, ನಮಗೆ ಒಂದು ಕಮೆಂಡೇಷನ್ ಕಾರ್ಡ್ ಸಿಕ್ಕಿದೆ, ಅದರದ್ದು ಮೆಡಲ್ ನಮ್ಮ ಹತ್ರ ಇದೆ. ಫೈನಲಿ ಐ ಲವ್ ದ ಜಾಬ್ ಎಂಟೈರ್ 26 ವರ್ಷ ಎನ್ನ ಆರ್ಮಿಡ್ ಫಿಸಿಯೋಥೆರಪಿ ದ ಜಾಬ್ ಪ್ಲಸ್ ಎನ್ನ ಫ್ಯಾಮಿಲಿ ಲೈಫ್ ಪ್ಲಸ್ ಎನ್ನ ಜೋಕಲ್ನ ಲೈಫ್ ಪ್ರತಿ ಒಂದೇನೆಲ್ಲ ಎಂಜಾಯ್ ಮಾಡ್ತಿದ್ದು. 2012 ನಾನು ಫೈನಲಿ ರಿಟೈರ್ಡ್ ಆಗಿ, ನಾನು ರಿಟೈರ್ಡ್ ಆದದ್ದು 2012 ಫೆಬ್ರವರಿಯಲ್ಲಿ. ರಿಟೈರ್ಡ್ ಆಗಿ ಆಮೇಲೆ ನನಗೆ ಆ ಕೆಲಸದ ಮೇಲೆ ಒಂದು ಅಭಿಮಾನ ಇತ್ತು, ಕೆಲಸದ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು, ನನ್ನ ಮನಸ್ಸಲ್ಲಿತ್ತು ಎಂತಾದರೂ ಎಷ್ಟು ಕಷ್ಟ ಆದರೂ ನಮ್ಮ ಹಾಸ್ಪಿಟಲಲ್ಲಿ, ಮಂಗಳೂರು ಹಾಸ್ಪಿಟಲಲ್ಲಿ ಇದೇ ಫಿಸಿಯೋಥೆರಪಿ ಪ್ರೊಫೆಷನನ್ನು ಕಂಟಿನ್ಯೂ ಮಾಡಬೇಕು ಎನ್ನುವಂಥ ಒಂದು ಕನಸು ನಂದಿತ್ತು. ದೇವರು ನೋಡಿ ಅದನ್ನು ನಾನು ಫಸ್ಟ್ ಟೈಮ್ ನನ್ನ ಅಪ್ಲಿಕೇಶನ್, ನನ್ನ ರೆಸ್ಯೂಮ್ ತಗೊಂಡು ಇಂಡಿಯಾನಾ ಹಾಸ್ಪಿಟಲ್ಗೆ ಹೋಗುವಾಗ ನನ್ನ ಆ ಎಕ್ಸ್ಪೀರಿಯನ್ಸ್ ಮತ್ತು ನನ್ನದೊಂದು ಇಂಟರ್ವ್ಯೂದು ಎಲ್ಲ ಹೇಳಿಕೆ ಎಲ್ಲ ಕೇಳಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ನಮಗೆ ಡೇ 1 HOD ಪೋಸ್ಟ್ ಕೊಟ್ಟಿದ್ದಾರೆ, ನನಗೆ ಕೆಲಸ ಕೊಟ್ಟಿದ್ದಾರೆ. ಹಾಗಾಗಿ 12 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ, ನನಗೆ ಹಾಸ್ಪಿಟಲ್ ಇಷ್ಟಪಟ್ಟಿದ್ದೆ, ಅವರಿಗೆ ನಾನು ಇಷ್ಟಪಟ್ಟಿದ್ದೇನೆ. ಹಾಗಾಗಿ ಐ ಆಮ್ ವೆರಿ ಪ್ರೌಡ್ ಟು ಸೇ ನನ್ನ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಏನಿದೆ ಈಗ, ಅದನ್ನು ನಾನೇ ಎಸ್ಟಾಬ್ಲಿಷ್ ಮಾಡಿದ್ದು. ಹಾಗಾಗಿ ನನ್ನ ಅಂಡರಲ್ಲಿ ಒಂದಷ್ಟು ಯಂಗ್ ಫಿಸಿಯೋಥೆರಪಿಸ್ಟ್ ಸ್ಟೂಡೆಂಟ್ಸ್ ಅವರಿಗೆಲ್ಲ ನಾವು ಟ್ರೈನಿಂಗ್ ಕೊಟ್ಟು ಕಳಿಸಿದ್ದೇವೆ. ಸೊ ವಾಟ್ ಐ ವಾಂಟ್ ಟು ಸೇ ಈಸ್ ಎಕ್ಸ್ಟ್ರೀಮ್ಲಿ ಫುಲ್ಫಿಲ್ ಲೈಫು. ಆಮೇಲೆ ನಾನು ರಿಟೈರ್ಡ್ ಆಗಿ ಬಂದ ಮೇಲೂ ಸಮಾಜ ಸೇವೆ ನನ್ನ ಮೊದಲಿಂದಲೂ ಇದ್ದದ್ದು. ಯಾಕಂದರೆ ನಮ್ಮ ಇಲ್ಲಿ ಕುಂಪಲದಲ್ಲಿ ಒಂದಷ್ಟು ಸಂಘಟನೆಗಳು ಇರುವಾಗ, ಒಂದು ಇನ್ಸ್ಪಿರೇಷನ್ ಎಲ್ಲ ಇರುವಾಗ ನಮಗೂ ಆಯಿತು ಇಲ್ಲಿ ಬಂದು ನಾವು ಸಮಾಜ ಸೇವೆ ಮಾಡಬೇಕು. ಹಾಗಾಗಿ ನಾವೆಲ್ಲ ನಿವೃತ್ತ ಸೈನಿಕರನ್ನೆಲ್ಲ ಒಟ್ಟು ಸೇರಿಸಿ ನಾನು ಸುಧಾಕರ್, ನಾನು ಸುಧಾಕರ್ ಮತ್ತೆ ಬಹಳಷ್ಟು ಮೊನ್ನೆಯ ದಿನ ನಾವು 25ನೇ ವರ್ಷದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಎಲ್ಲರ ಹತ್ರ ಕೇಳಿದೆ ಒಪಿನಿಯನ್, ಹೇಗೆ ನಾವು ನಿವೃತ್ತರಾಗಿ ಮನೆಗೆ ಕೂತ್ಕೊಳ್ಳೋದು ಬೇಡ, ನಾವೆಲ್ಲ ಮಾಜಿ ಸೈನಿಕರಿಗೆ ಯಾವಾಗಲೂ ರಿಟೈರ್ಮೆಂಟ್ ಇಲ್ಲ. ಸೈನಿಕರ ಟಿಲ್ ಡೈ ಈಸ್ ದ ಅಸೆಟ್ ಆಫ್ ದಿ ನೇಷನ್. ಹಾಗಾಗಿ ನಾವು ಅಲ್ಲಿ ಎಲ್ಲ, ಈಗ ನಾನು ಇಲ್ಲಿ ನಮ್ಮ ಬಾಲಕೃಷ್ಣ ಮಂದಿರ ಆಗಿರ್ಬೋದು, ಕೇಸರಿ ಮಿತ್ರಾಂಗ ಆಗಿರ್ಬೋದು, ಅಲ್ಲೆಲ್ಲ ನಾವು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಒಟ್ಟು ಸೇರಿದ್ದೇವೆ. ಮುಖ್ಯವಾಗಿ ನಾವು ನಮ್ಮ ಮಾಜಿ ಸೈನಿಕರನ್ನೆಲ್ಲ ಒಟ್ಟು ಸೇರಿಸಿ ಮಾಜಿ ಸೈನಿಕರ ಸಂಘ ಹಬ್ಬಕ್ಕ ವಲಯ ಎನ್ನುವ ಒಂದು ಸಂಘಟನೆಯನ್ನು ಮಾಡಿ ಕಳೆದ ಒಂದು 2018 ಕೋವಿಡ್ ಟೈಮಲ್ಲಿ ನಾವು ಮಾಡಿದ್ದೇವೆ. ನಾವೆಲ್ಲ ಒಟ್ಟಾಗಿ ಏನಾದರೂ ಸಮಾಜಕ್ಕೆ, ಯಾಕೆಂದರೆ ಸಮಾಜ ನಮ್ಮನ್ನು ಗುರುತಿಸಿ ಒಂದಷ್ಟು ಮೊಮೆಂಟ್ಗಳನ್ನು ನೀವೀಗ ನೋಡಿರ್ಬೋದು, ಸಮಾಜ ನಮ್ಮನ್ನು ಗುರುತಿಸಿದೆ. ವೆಂಕಟೇಶ್, ನೀವು ಸೇವೆ ಮಾಡಿ ಬಂದಿದ್ದೀರಿ, ಏನೋ ನಾವು ಸೇವೆ ಮಾಡಿದ ಕಾರಣ ಈಗ ಪೋಷಕರಲ್ಲಿ ಬಲಾಗ ನಮ್ಮ ಮನೆಗೆ ಬಂದಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಸೇ, ನೀವು ಧನಲಕ್ಷ್ಮಿ ಗಟ್ಟಿಯವರು ನೀವು ಬಂದಿದ್ದೀರಿ, ನೀವೊಂದು ಪ್ರಮುಖ ವ್ಯಕ್ತಿ. ಪೋಷಕರಲ್ಲಿ ಒಂದು ಪ್ರೆಸ್ಟೀಜಿಯಸ್ ನ್ಯೂಸ್ ಚಾನಲ್, ಈ ಚಾನಲ್ನವರೇ ನಮ್ಮ ಮನೆಗೆ ಬಂದು ನಮಗೆ ಗೌರವ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಐ ನೆವರ್ ಫಾರ್ಗೆಟ್ ಎಂಟೈರ್ ಟೀಮ್. ಆ ಒಂದು ನಮ್ಮ ಎಲ್ಲ ಟೀಮ್ಗೂ ಧನ್ಯವಾದ ಹೇಳುತ್ತಾ, ಈ ಒಂದೊಂದು ಮೆಸೇಜ್ ಏನಂತ ಹೇಳಿದರೆ, actually I want to give two messages. First message, definitely ನಾನು ಸೋಲ್ಜರ್ ಆದ ಕಾರಣ ನನ್ನ ಮೆಸೇಜ್ ಖಂಡಿತ ದೇಶ ಸೇವೆಯ ಒಂದು ಇದು ಏನು ಕನಸು, ದೇಶ ಸೇವೆಯ ಒಂದು ನಮ್ಮ ರೋಲ್ ಎಲ್ಲ ಯುವಕರು ಯುವತಿಯರು ಹೋಗ್ತಾ ಇದ್ದಾರೆ ಸೇನೆಗೆ, ಅದು ಮಾಡಬೇಕು. ಬರೀ ಈಗಿದ ಸೈನಿಕರಿಗೆ ನಯನ ದೇಶವನ್ನು ಕಾಯ್ತಾ ಇದ್ದಾರೆ ಸೈನಿಕರು,
ಅವರನ್ನು ಮಾತ್ರ ನೀವು ಅವಲಂಬಿಸಬೇಡಿ. ನಿಮಗೆ ಆಪರ್ಚುನಿಟಿ ಸಿಕ್ಕಿದರೆ ಖಂಡಿತ ಒಳ್ಳೆ ಫೆಸಿಲಿಟಿ ಇದೆ. ಈಗಂತೂ ಫೆಸಿಲಿಟಿ ಫ್ಯಾಂಟಾಸ್ಟಿಕ್, ಎಲ್ಲ ಫೆಸಿಲಿಟಿ ಅವಕಾಶಗಳು ಕೂಡ ಇದೆ, ಎಲ್ಲ ಫೆಸಿಲಿಟಿ ಇದೆ. ನಾವೀಗ ನೋಡಿ ರಿಟೈರ್ಡ್ ಆಗಿ ಬಂದರೂ ನಮಗೆ ಪೆನ್ಷನ್ ಇದೆ, ನಮಗೆ ECHS ಫೆಸಿಲಿಟಿ ಇದೆ. ನಮ್ಮ ತಂದೆ ಒಂದು 5-6 ವರ್ಷ ಅವರಿಗೆ ಆರೋಗ್ಯದ ಇದಿತ್ತು. ಒಂದು ಟ್ಯಾಬ್ಲೆಟ್, ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಒಂದು ಟ್ಯಾಬ್ಲೆಟ್ 750 ರೂಪಾಯಿ, ಅದನ್ನು ಸರ್ಕಾರ ನಮಗೆ ಕೊಡ್ತಾ ಇತ್ತು. 750 ಟ್ಯಾಬ್ಲೆಟ್ BD, 1 ಓಟ್ರೆಂಟಿ ಟ್ಯಾಬ್ಲೆಟ್ BD 2 ಟೈಮ್ಸ್ ಎ ಡೇ ನಾವು ತಂದೆಯವರಿಗೆ ಕೊಡ್ತಾ ಇದ್ದೆವು. ಈಗ ನಾವು ಸೇವೆ ಮಾಡಿದ ಕಾರಣ ಅದೊಂದು ಅವರಿಗೆ ಆ ಒಂದು ಟ್ರೀಟ್ಮೆಂಟ್, ನನಗೆ ಒಂದು ಐ ಆಮ್ ವೆರಿ ಹ್ಯಾಪಿ ಟು ಸೇ, ಅವರಿಗೆ ಟ್ರೀಟ್ಮೆಂಟ್ ಸಹ ಗೌರ್ಮೆಂಟ್ ಕೊಟ್ಟಿದೆ. ಹಾಗಾಗಿ ಯುವಕರು ಎಲ್ಲರೂ ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದಾರೆ, ವೀಕ್ಷಕರು ಇದರದ್ದು ಯಂಗ್ಸ್ಟರ್ಸ್ ಮಿಲಿಟ್ರಿಗೆ ಸೇರಬೇಕು. ಮಿಲಿಟ್ರಿಗೆ ದೇಶಾಭಿಮಾನ, ದೇಶಭಕ್ತಿ ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಒಂದು ಕ್ಯಾರಿಯರ್ ಆಪರ್ಚುನಿಟಿಯಲ್ಲಿಯೂ ಚೆನ್ನಾಗಿದೆ. ಕ್ಯಾರಿಯರ್ ಆಪರ್ಚುನಿಟಿ ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಯಾಲರಿ ಇದೆ, ಈಗ ಒಳ್ಳೆ ಸ್ಯಾಲರಿ ಇದೆ, ಒಳ್ಳೆ ಟ್ರೇಡ್ಸ್ ಇದೆ. ಈಗ ಬೇರೆ ಬೇರೆ ನ್ಯೂ ಅಪಾಯಿಂಟ್ಮೆಂಟ್ಸ್ ಇದೆ. ಹಾಗಾಗಿ ಅದಕ್ಕೆ ನೀವು ಸೇರಬೇಕು. ಎರಡನೇದು ದೇಶ ಸೇವೆ ಅಂತ ಹೇಳಿದರೆ ಬರೀ ನಾವು ಆರ್ಮಿ, ನೇವಿ, ಏರ್ಫೋರ್ಸಿಗೆ ಸೇರಿಯೇ ನಾವು ಸೇವೆ ಮಾಡಬೇಕಂತೇನಿಲ್ಲ. ನಮ್ಮ ಇಲ್ಲಿ ಸಮಾಜ ಸೇವೆ ಮಾಡಿಕೊಂಡು ನಮ್ಗೆ ಇಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಏನಾದರೂ ಇದ್ದರೆ, ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದ್ದರೆ ಅದನ್ನು ಒಂದು ಇನ್ಫಾರ್ಮೇಷನ್ ಕೊಟ್ಟು, ಹೈಯರ್ ಅಥಾರಿಟಿಗೆ ಇನ್ಫಾರ್ಮೇಷನ್ ಕೊಟ್ಟು ಅಂಥದ್ದೊಂದು ಕೆಲಸ ಸಮಾಜಕ್ಕೆ ಪೂರಕವಾಗುವ ಕೆಲಸ ಮಾಡಬೇಕು. ಯಾಕಂದರೆ ನೇಷನ್ ಕಮ್ಸ್ ಫಸ್ಟ್ ಎಲ್ಲರಿಗೂ. ನೇಷನ್ ಈಗ ಯಾವಾಗ ಚೆನ್ನಾಗಿದೆ, ಈಗ ನಿಮಗೆ ನೇಬರಿಂಗ್ ಕಂಟ್ರೀಸ್ ಎಲ್ಲ ಗೊತ್ತುಂಟು, ಏನು ಸ್ಥಿತಿ ಆಗ್ತಾ ಉಂಟು ಅದು ನಿಮಗೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ದೇಶ ಇದ್ದರೆ ಮಾತ್ರ, ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಯಾವಾಗಲೂ ಹಾರಾಡ್ತಾ ಇರಬೇಕು. ಆವಾಗ ಮಾತ್ರ ನಮ್ಮ ದೇಶ ಸುರಕ್ಷಿತ. ದೇಶ ಸುರಕ್ಷಿತ ಇದ್ದರೆ ನಾವೆಲ್ಲರೂ ಸುರಕ್ಷಿತ. ಈ ದೃಷ್ಟಿಯಿಂದ ನೀವೆಲ್ಲರೂ ಆ ಒಂದು ದೇಶ ಸೇವೆ ಮಾಡುವಂತಹ ಕನಸು ನಿಮಗೆಲ್ಲರಿಗಿರಬೇಕು, ಯಂಗ್ಸ್ಟರ್ಸ್ಗೆ. ಎರಡನೇ ಪಾಯಿಂಟ್, ಆ್ಯಸ್ ಎ ಫಿಸಿಯೋಥೆರಪಿಸ್ಟ್ ವಾಟ್ ಐ ವಾಂಟ್ ಟು ಸೇ ಈಸ್ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಇದ್ದರೆ ಮಾತ್ರ ನೀವು ಮುಂದಿನ ಜೀವನವನ್ನು ಮಾಡ್ಬೋದು. ಆರೋಗ್ಯದಲ್ಲಿ ನೀವು ಮಾಡುವ ಎಕ್ಸಸೈಸ್ ಆಗಿರ್ಬೋದು, ನಿಮ್ಮ ದೈನಂದಿನ ಊಟ ಆಗಿರ್ಬೋದು. ಏನು ಆರೋಗ್ಯದಲ್ಲಿ ಒಂದು ಡೆಫಿನೇಷನ್ ಇದೆ ಮೇಡಮ್, ನಾವು ದೈನಂದಿನ ಎಕ್ಸಸೈಸ್, ದೈನಂದಿನ ವ್ಯಾಯಾಮದ ಜೊತೆಗೆ ಸಮತೋಲಿನ ಆಹಾರವನ್ನು ಸೇವನೆ ಮಾಡುವುದರ ಜೊತೆಗೆ ಯಾರು ನಮ್ಮ ಅಹಮ್ಮನ್ನು ಬಿಟ್ಟು ಪರೋಪಕಾರಿಯಾಗಿ ಜೀವಿಸುತ್ತಾರೆ ಅವರ ರೋಗ ನಿರೋಧಕ ಶಕ್ತಿ ಬೆಳೀತದೆ. ವಾಹ್, ವೆರಿ ಗುಡ್ ಮೆಸೇಜ್. ಕರೆಕ್ಟ್ ಮೇಡಮ್, ರೋಗ ನಿರೋಧಕ ಶಕ್ತಿ ಆ ರೀತಿ ಬೆಳೀತದೆ. ಹಾಗಾಗಿ ಯು ಇನ್ವಾಲ್ವ್ ಇನ್ ಯುವರ್ ಡೈಲಿ ಆಕ್ಟಿವಿಟಿ ಇನ್ ಎ ಸೋಷಿಯಲ್ ವರ್ಕ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಅಪ್ಪ, ಬಹಳ ಅದ್ಭುತವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರು ಮಾತಾಡ್ತಾ ಇರಬೇಕಿದ್ರೆ ಇನ್ನೂ ಕೇಳೋಣ ಅಂತ ಅನಿಸುತ್ತೆ. ಸ್ನೇಹಿತರೆ, ಮನಸ್ಸಿದ್ದರೆ ಮಾರ್ಗ ಎಂಬುದಕ್ಕೆ ಪ್ರತಿರೂಪವಾಗಿ ಇವತ್ತು ವೀರಯೋಧ, ನಿವೃತ್ತ ಯೋಧ, ಅವರ ನಿವೃತ್ತಿ ಅಂತ ಹೇಳಲಿಲ್ಲ, ಒಬ್ಬ ಯೋಧನಿಗೆ ನಿವೃತ್ತಿ ಅವನ ಕೊನೆಯವರೆಗೆ ಉಸಿರಿರುವ ತನಕ ದೇಶ ಪ್ರೇಮ ಅವರ ನರನಾಡಿಗಳಲ್ಲಿ ಹರಿತಾ ಇರ್ತದೆ. ಅವ್ರು ಹೇಳಿದ ಹಾಗೆ ಮಾರ್ಗ ಒಂದು ಕೇವಲ ದೇಶ ಪ್ರೇಮ, ದೇಶಾಭಿಮಾನಕ್ಕೆ ಮಾತ್ರ ನೀವು ಯೋಧರಾಗಿ ಹೋಗಬೇಡಿ. ನಿಮ್ಮ ಕರಿಯರ್ ಬಿಲ್ಡಪ್ಪಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದೆಷ್ಟೋ ಡಿಗ್ರಿಗಳನ್ನು ಪಡೆದು ಯಾವ್ಯಾವ ಆಫೀಸು, ಯಾವ್ಯಾವ ಕಮರ್ಷಿಯಲ್ ಜಾಬ್ಗಳನ್ನು ನೀವು ಬಯಸೋ ಬದಲು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ನೀವು ಸೇನೆಗೆ ಸೇರಿಕೊಂಡ್ರೆ ನಿಮ್ಮ ಬದುಕು ಮಾತ್ರ ಅಲ್ಲ, ತಮ್ಮ ಇಡೀ ಕುಟುಂಬವನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಕೇಂದ್ರ ಸರ್ಕಾರದ ಅತ್ಯದ್ಭುತವಾದಂಥ ಯೋಜನೆಯಲ್ಲಿ ಇಡೀ ನಮಗೆ ಸಿಗುವಂಥದ್ದು. ಇವತ್ತು ಪ್ರಧಾನಮಂತ್ರಿ ಮೋದಿಜಿಯವರು ಕೂಡ ಅಷ್ಟೇ, ಇವತ್ತು ಯಾವುದೇ ನಮ್ಮ ದೇಶದ ಸೇವೆಗಳಲ್ಲಿ ಕೂಡ ಅತಿ ಹೆಚ್ಚು ಸೌಕರ್ಯಗಳನ್ನು, ಸವಲತ್ತುಗಳನ್ನು ಇವತ್ತು ಸೇನೆಗೆ ನೀಡ್ತಾ ಇದೆ. ತದನಂತರ ಅವ್ರು ಹೇಳಿದರು 26 ವರ್ಷಗಳ ಸಂತೃಪ್ತಿಯ ತನ್ನ ಸೇನೆಯ ಬದುಕನ್ನು ಮುಗಿಸಿ ತನ್ನ ಕುಟುಂಬ, ಮುದ್ದಾದ 2 ಹೆಣ್ಮಕ್ಳು, ಅವರನ್ನು ಗಮನಿಸಿ. ನಮ್ಮಲ್ಲಿ ಹೆಣ್ಮಕ್ಳಿಗೆ ಒಂದಿಷ್ಟು ಕಲಿತ ಮೇಲೆ ಹೆಣ್ಮಕ್ಳಿಗೆ ಸಾಕಮ್ಮ ಮದುವೆ ಬಗ್ಗೆ ಚಿಂತೆ, ಆದರೆ ಇಲ್ಲಿ ಅವರ ಸಂಸ್ಕಾರದ ಜೊತೆಗೆ ಉತ್ತಮ ಎಜುಕೇಷನನ್ನು ಕೊಟ್ಟು ತನ್ನ ಹೆಣ್ಮಕ್ಳನ್ನು ಕೂಡ ಒಂದು ಅದ್ಭುತವಾಗಿ ಬೆಳೆಸಿ ಒಳ್ಳೆಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಇದೀಗ ಸೇನೆಯಲ್ಲಿ ನಿವೃತ್ತಿಯ ಜೊತೆಗೆ ಪ್ರವೃತ್ತಿಯಾದವರು ವೆಂಕಟೇಶ್ ಕುಂಪಲ್ ಅವರು. ನಮ್ಮ ಸಮತೋಲನವಾದ ಬದುಕು ಹೇಗಿರಬೇಕು, ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು, ಇಡೀ ಒಂದು ಹಾಸ್ಪಿಟಲ್ನ HOD ಆಗಿ ಇವತ್ತು ಎಲ್ಲರಿಗೆ ಮಾದರಿಯಾಗಿದ್ಕೊಂಡು ಒಬ್ಬ ಉತ್ತಮ ಫಿಸಿಯೋಥೆರಪಿಸ್ಟ್ ಆಗಿದ್ಕೊಂಡು ಎಲ್ಲರಿಗೆ ಕೂಡ ಅವರು ಮಾದರಿಯಾಗಿದ್ದಾರೆ. ಅಷ್ಟೇ ಮಾತ್ರ ಅಲ್ಲ, ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನು ಗಮನಿಸಿದಾಗೆ ಇತ್ತೀಚಿನ ಕೆಲವು ವಿದ್ಯಾರ್ಥಿಗಳಿಗೆ ನಾವೆಲ್ಲ ಸೇರಿಕೊಂಡು ಒಂದು ಕ್ಯಾಂಪನ್ನು ಮೊದಲು ಹಬ್ಬಕ್ಕ, ನನಗೆ ಮತ್ತು ಇನ್ಸ್ಪಿರೇಷನ್, ನಾನು ಪ್ರತಿ ಸಲ ಹೇಳೋದು ಉಳ್ಳಾಲದ ಜನರಿಗೆ ಹಬ್ಬಕ್ಕಳೇ ಇನ್ಸ್ಪಿರೇಷನ್. ಅವಳ ಹೆಸರು ತೆಗೆದ ಕೂಡಲೇ ಮತ್ತೆ ನಾವು ಸ್ಟ್ಯಾಂಡ್ ಅಪ್ ಆಗ್ತೇವೆ. ಹೆಣ್ಮಕ್ಳಿಗೆ ಹೇಗೆ ಇನ್ಸ್ಪಿರೇಷನ್, ಸೇನೆಗೆ ಕೂಡ ಅವರಿಗೆ ಯಾವ ಹೆಸರು ಕೂಡ ಇಡ್ಬೋದಿತ್ತು ಯೋಧರದು, ಅದೆಲ್ಲವನ್ನ ಬಿಟ್ಟು ವೀರ ಯೋಧರ ಒಂದು ಹಬ್ಬಕ್ಕ ವಲಯ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾದರಿ ಆಗ್ತಾ ಇದೆ. ಪ್ರತಿ ವರ್ಷ ಬೇರೆ ಬೇರೆ ಚಟುವಟಿಕೆ
ಚಟುವಟಿಕೆಗಳನ್ನು ಮಾಡಿಕೊಂಡು ಶಾಲಾ ವಿದ್ಯಾರ್ಥಿಗಳಿಗೆ ಅವರು ಉಚಿತವಾಗಿ ಯಾವ ರೀತಿ ಸೇನೆಗೆ ಸೇರಬೇಕು, ತಮ್ಮ ಬದುಕನ್ನು ಹೇಗೆ ಕಟ್ಟಬೇಕಂತೇಳಿ ಸಲಹೆ, ಆಪ್ತ ಸಮಾಲೋಚನೆ ಎಲ್ಲವನ್ನ ಕೊಡ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದಂಥ ವಿಶೇಷ ಅತಿಥಿ ಇವತ್ತು ನಮ್ಮ ಸಾಧಕರು. ನಾವೇನೂ ಅವ್ರ ಹತ್ರ ಹೇಳಲಿಲ್ಲ, ಅವರ ಮಾತಲ್ಲಿದೆ, ನಾನು ಸಂತೃಪ್ತಿಯ ಸೇನೆಯ ಬದುಕನ್ನು ಮಾಡಿದ್ದೇನೆ, ಸಂತೃಪ್ತಿಯ ನನ್ನ ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನ. ಇದೇ ಸಂದೇಶ ಸ್ನೇಹಿತರೆ. ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಷ್ಟೇ. ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಇಂತಹ ಅದ್ಭುತ ಪ್ರತಿಭೆಗಳ ಜೊತೆ ಅದ್ಭುತ ಸಾಧಕರು ಎಲೆಮರೆಯ ಕಾಯಿಯಾಗಿ ಎಲ್ಲಿಯಾದ್ರಿದ್ರೆ ಅವರನ್ನು ನಮ್ಮ ಹೊಸಕುರಲ್ ಮಾಧ್ಯಮಕ್ಕೆ ಸಂಪರ್ಕಿಸಲು ನಮಗೆ ತಿಳಿಸಿಕೊಡಿ. ನಾವು ನಿಮ್ಮ ಗ್ರಾಮವನ್ನು ಭೇಟಿಯಾಗಿ ಅಂಥ ಸಾಧಕರನ್ನು ನಾವೆಲ್ಲರಿಗೂ ಕೂಡ ಪರಿಚಯಿಸುವಂಥದ್ದು. ಈ ಕಾರ್ಯಕ್ರಮ ಕೇವಲ ಪರಿಚಯಿಸಿ ಅವರ ಬಗ್ಗೆ ಅವರು ಹೇಳಿಕೊಳ್ಳುವುದು ಮಾತ್ರ ಅಲ್ಲ, ಅವರಿಂದ ಇನ್ಸ್ಪಿರೇಷನ್, ಅವರ ಸಾಧನೆ, ಅವರ ಪರಿಶ್ರಮದ ಹಾದಿ ಇನ್ನಷ್ಟು ಯುವಕರಿಗೆ, ಯುವತಿಯರಿಗೆ ಮತ್ತು ಜನರಿಗೆ ಎಲ್ಲರಿಗೂ ಕೂಡ ಒಂದು ಪ್ರೇರಣೆಯಾಗಲಿ, ಸ್ಫೂರ್ತಿಯಾಗಲಿ, ಮತ್ತಷ್ಟು ಸಾಧಕರು ನಮ್ಮೂರಿನಲ್ಲಿ ಬೆಳೆಯಲೆಂಬ ಆಶಯದೊಂದಿಗೆ ಇವತ್ತು ವೆಂಕಟೇಶ್ ಕುಂಪಲ್ ಅವರ ಈ ಒಂದು ಅದ್ಭುತವಾದಂತಹ ಮಾತುಕತೆಯನ್ನು ನಾವೆಲ್ಲ ಕೂಡ ಕೇಳಿದ್ದೇವೆ. ಅವರ ಮುಂದಿನ ಜೀವನ ಕೂಡ ಭಾಳ ಅತ್ಯುತ್ತಮವಾಗಿ ಸಾಗಲಿ, ಅವರ ಮತ್ತಷ್ಟು ಕನಸುಗಳು ನನಸಾಗಲಿ, ಅವರ ಸೇವೆ ಸದಾ ಎಲ್ಲರಿಗೂ ಕೂಡ ಸಿಗಲಿ ಎಂಬ ಆಶಯದೊಂದಿಗೆ ನಮ್ಮ ಸಾಧಕರು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.